ಯಕ್ಷ ಸಂವಾದ ಇದು ಕಲಾವಿದರ ಜೀವನ ಚರಿತ್ರೆ. ನಮಸ್ಕಾರ. ಯಕ್ಷಲೋಕ ವೈಭವ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಪಡಿಸುವ ಯಕ್ಷ ಸಂವಾದ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇರುವವರು ಯಕ್ಷಗಾನ ರಂಗದಲ್ಲಿ ಸತತವಾಗಿ 44 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಸೇವೆಯನ್ನು ಸಲ್ಲಿಸಿದಂತಹ, ಭಾಗವತರ ಪೀಠದಲ್ಲಿ ಕುಳಿತುಕೊಂಡು ಅದೆಷ್ಟೋ ಪ್ರಸಂಗವನ್ನ ಆಡಿಸಿ ಎಷ್ಟೋ ಕಲಾವಿದರನ್ನ ಕುಣಿಸಿದಂತಹ ಅಪ್ರತಿಮ ಕಲಾವಿದರು, ಭಾಗವತ ಹಂಸ ಎಂಬಂತಹ ಬಿರುದನ್ನು ಪಡೆದಂತಹ ಪುತ್ತಿಗೆ ಶ್ರೀ ರಘುರಾಮ ಹೊಳ್ಳರು ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಯಕ್ಷ ಸಂವಾದ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ತಾವು 44 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಯಕ್ಷಗಾನ ರಂಗದಲ್ಲಿ ಕಲಾವಿದರಾಗಿ ದುಡಿದಂತವರು. ಹೀಗಿರುವಾಗ ತಮ್ಮ ಒಂದು ಯಕ್ಷಗಾನದ ಪಯಣ ಎಲ್ಲಿಂದ ಆರಂಭವಾಯಿತು? ಯಾವ ಪ್ರಾಯದಲ್ಲಿ ಈ ಕ್ಷೇತ್ರಕ್ಕೆ ಕಾಲಿಸಿದ್ರಿ? ಆ ಬಗ್ಗೆ ಹೇಳೋದಾದ್ರೆ. ಯಕ್ಷಗಾನದ ಪ್ರಯಾಣ ನಾನು ನನ್ನ 6ನೇ ಕ್ಲಾಸ್ನಲ್ಲಿ ಇರುವಾಗ ಎಲಿಮೆಂಟ್ರಿ ಶಾಲೆಯಲ್ಲಿ, ಆಗ ಚಂಡೆ ಮತ್ತು ಮದ್ದಳೆಯನ್ನು ಅಭ್ಯಾಸ ಶುರು ಮಾಡಿ ಮನೆಯಲ್ಲಿ ಮೂವರು ಕೃಷ್ಣ ಭಾಗವತರು ಅಂತ ಅವ್ರ ಮನೆಯಲ್ಲಿ ಇದ್ದು ಎಲ್ರಿಗೂ ಪಾಠ ಮಾಡುವಾಗ ನನಗೆ ಸ್ವಲ್ಪ ಪಾಠ ಮಾಡಿದರು. ನಿಮ್ಮ ಮನೆಯಲ್ಲಿಯೇ ಪಾಠ? ಹೌದು, ಪಾಠ ಮಾಡಿ ಕೆಲವರಿಗೆ ಚಂಡೆ ಮದ್ದಳೆ, ಕೆಲವರಿಗೆ ಭಾಗವತಿಗೆ, ಇದಲ್ಲ. ಆಗ ನಾನು ಕಲಿತದ್ದು ಚಂಡೆ ಮದ್ದಳೆ. ಪ್ರಥಮವಾಗಿ ಚಂಡೆ ಮದ್ದಳೆ, ಆಮೇಲೆ ಚಂಡೆ. ಆಮೇಲೆ 2ನೇ ಶಾಲೆಗೆ ಹೈಸ್ಕೂಲಿಗೆ ಹೋಗುವಾಗ ಅಲ್ಲಿ ಮಠದಲ್ಲಿ ಇದ್ದೆ. ಕೇಶವನ್ ಸ್ವಾಮೀಜಿ ಅಲ್ಲಿಯೇ 2ನೇ ಮಠದಲ್ಲಿ ಕುದುರೆಕೂಡ್ರು ರಾಂಭಟ್ರು ಅಂತ ಇದ್ರು. ಅವರು ಆಸ್ಥಾನ ವಿದ್ವಾಂಸರಾಗಿದ್ದರು. ಆಗ ನಾನು ಕೆಲವೊಮ್ಮೆ ಅಲ್ಲಿ ವಾಸ್ತವ ಹೋಗುವಾಗ ನನಗೆ ಅವರು ಚಂಡೆಯನ್ನು ಹೇಳಿಕೊಟ್ರು, ತರಿಗೆಡ ಅಂತ. ಹಾಗಾಗಿ ಅವರು ನನಗೆ ಗುರುಗಾಳಿ, ಇವರು ಗುರುಗಾಳಿ. ಆಮೇಲೆ ಅಲ್ಲಿಂದ ನನ್ನದು ಯಕ್ಷಗಾನದ ಪ್ರಯಾಣ ಶುರುವಾಯಿತು. ನೀವು ಮೊದಲು ಚಂಡೆ ಮತ್ತು ಮದ್ದಳೆಯನ್ನು ಕಲಿತು ಬಂದವರು. ಭಾಗವತಿಗೆ ತಮ್ಮ ಪಯಣ ಹೇಗೆ ತಲುಪಿತು ಸರ್? ಭಾಗವತಿಗೆ ಹೇಗೆ ಅಂದ್ರೆ, ನಮ್ದು ಪರಂಪರೆ. ನಮ್ಮ ತಂದೆಯವರು ದಿವಂಗತ ಪುತ್ತಿಗೆ ರಾಮಕೃಷ್ಣ ಜೋಯಿಸ ಭಾಗವತರು ಅಂತ ಸುಮಾರು ಮೇಳಗಳನ್ನೆಲ್ಲ ಮಾಡಿದವರು. ಕೂಟ್ಲು ಮೇಳ, ಇತರಂಪಾಡಿ ಮೇಳ, ಕದಿರಿ ಮೇಳ, ಆಮೇಲೆ ಮೂಲ್ಕಿ ಮೇಳ, ಕೊನೆಗೆ ಧರ್ಮಸ್ಥಳ ಮೇಳವನ್ನು ನಡೆಸಿದವರು. ಹಾಗೆ ಅವರು ಹಳೇ ಕಾಲದ ದೊಡ್ಡ ಬಲಿಪರು ಅಂತಿದ್ದಾರಲ್ಲ, ದೊಡ್ಡ ಬಲಿಪರು ಮಾಂಬಾಡಿ ಭಾಗವತರ ಸಮಕಾಲೀನರವರು. ಅವರ ಮಗ ನಾನು. ಪರಂಪರೆಯಲ್ಲಿ ನಮಗೆ ಯಕ್ಷಗಾನದ ಯಕ್ಷಗಾನ ರಕ್ತಗತವಾಗಿ ಬಂತು. ತಮ್ಮ ತಂದೆಯವರನ್ನು ನೋಡಿ ನೀವು ಆಸಕ್ತಿಗೊಂಡು ಯಕ್ಷಗಾನ? ಹೌದು. ಅವರು ಭಾಗವತಿಯವರು ನನಗೆ ಹೇಳಿ ಕೊಡಲಿಲ್ಲ, ಅವರ ಭಾಗವತಿಯನ್ನು ಕೇಳಿದ್ದೇನೆ. ಹಾಗೆ ಹಲವಾರು ದೊಡ್ಡ ದೊಡ್ಡ ಭಾಗವತರುಗಳ ಪದ್ಯಗಳನ್ನೆಲ್ಲ ಹೇಳ್ತಾ ಇರೋದು, ಚಂಡ ಮೊದಲೇ ಹೋಗುವುದು. ಆಮೇಲೆ ನನ್ನ ಸ್ವಂತ ಸ್ಟಡಿ ಅಭ್ಯಾಸ ಮಾಡಿದೆ, ತಾವಾಗಿಯೇ ಕಲಿತುಕೊಂಡೆ. ನಾನಾಗಿ ಕಲಿತುಕೊಂಡೆ. ಮತ್ತೆ ಒಂದು ಗಾದೆ ಉಂಟು, ಕೆಲವು ಬಲ್ಲವರಿಂದ ಕಲಿತು, ಕೆಲವರು ಕೇಳುವರಿಂದ ಕಲಿತು ಅಂತ. ಹಾಗೆ ದಿವಸ ಭಾಗವತಿ ಯಕ್ಷಗಾನ ಇದನ್ನೆಲ್ಲ ಕೇಳಿ 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 ಹೇಗೆ ಹಾಡುವುದು, ಒಮ್ಮೆ ಹೋಗಿ ಪದ್ಯ ಹೇಳಿದ ಮೇಲೆ ಅದನ್ನು ಮರು ದಿವಸ ಹೇಗೆ ಸರಿ ಮಾಡುವುದು, ಯಾವ ಭಾಗವತರು ಹೇಗೆ ಹಾಡಿದ್ದಾರೆ, ಯಾವ ಧಾಟಿಯಲ್ಲಿ ಹೇಳಿದ್ದಾರೆ, ಆ ಪದ್ಯವನ್ನು ಹೇಗೆ ವಿವರಿಸಿದ್ದಾರೆ, ಅದನ್ನೆಲ್ಲ ಗಮನ ಇಟ್ಟುಕೊಂಡು ಸ್ಟಡಿ ಮಾಡಿದ್ದೇನೆ. ಅದೇ ಮತ್ತೆ ಹೆಚ್ಚು ಸ್ಟಡಿ ಮಾಡಲಿಕ್ಕೆ ನನಗೆ ಹೈಸ್ಕೂಲ್ ಕಾಲೇಜಿಗೆ ಹೋಗಬೇಕಾಯ್ತು. ಆದರೆ ಅದರ ಎಡೆಯಲ್ಲಿ ಇದನ್ನು ಅಭ್ಯಾಸ ಮಾಡಿದೆ. ಹಾಗೆ ಮುಂದುವರಿಸಿ ಏನಾಯ್ತು ಅಂತ ಹೇಳಿದ್ರೆ, ಯಾವ ಸ್ಥಳ ಅಂತ ನೆನಪಿಲ್ಲ, ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದ್ರು. ಅದ ಮುಖ್ಯ ಭಾಗವತರು ಆ ದಿವಸ ಬರಲಿಲ್ಲ. ನಾನು ತಾಳ ಮೊದಲೇ ಕೇಳಲಿಕ್ಕೆ ಅಂತ ಹೋದ್ನು. ತಾಳ ಮೊದಲೇ ಕೇಳಲಿಕ್ಕೆ ಅಂತ ಹೋದಲ್ಲಿಗೆ ಅಲ್ಲಿ ಭಾಗವತರೆಲ್ಲ ತಾಳ ಮತ್ತೆ ಹಾಗೂ ಮೊದಲನೇ ಕಾಲದ ಹಾಗೆ ಈಗಿನ ಕಾಲದ ಮೊದಲನೇ ಕಾಲದ ಅಷ್ಟು ಆ ಕಡೆ ಈ ಕಡೆ ಹೋಗೋದು ಯಾರಿಲ್ಲ, ವೆಹಿಕಲ್ ಇಲ್ಲ, ಮೊಬೈಲ್ ಇಲ್ಲ, ಯಾವುದಿಲ್ಲ. ಮತ್ತೇನು ಮಾಡೋದು? ಅವಾಗ ಒಬ್ರು, ಅದು ನಮ್ಮ ಭಾಗವತರ ಮಗ ಇದ್ದ, ನಾವು ಪದ ಹೇಳಿ ಅಂತ
ಹೀಗೆ ಹೇಳಿದ್ದಷ್ಟೇ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನೀವು ಹೇಳಿದ್ದು ಸಾಕು, ಹೇಳಿ ಪದ್ಯ ಅಂತ. ನಾನು ಈ ಸ್ಟಡಿ ಮಾಡಿದ್ದುಂಟಲ್ಲ, ಅದು ನನಗೆ ಸ್ವಲ್ಪ ಪ್ರಯೋಜನ ಬಂತು. ಅದು ಸಹ ಹೇಗೆಲ್ಲ ಮಾಡಿ ಪದ ಹೇಳಿದೆ. ಆಮೇಲೆ ನನಗೆ ಅದರ ಉತ್ಸಾಹ, ಅದರ ಮೇಲೆ ಅಭಿರುಚಿ ಹುಟ್ಟಿತು. ಆಮೇಲೆ ನಾನು ಸ್ವಲ್ಪ ಭಾಗವತಿ ಮಾಡಿದ್ರೆ ಒಳ್ಳೆಯದು ಆಡಿತು. ಶ್ರುತಿ ಜ್ಞಾನಕ್ಕೆ ಏನು ಮಾಡೋದು, ಸಂಗೀತ ಅಭ್ಯಾಸ ಮಾಡಬೇಕು. ಕರ್ನಾಟಕ ಸಂಗೀತ, ದಕ್ಷಿಣಾದಿ. ನಮ್ಮ ಮನೆಯಲ್ಲಿ ಪಾಠ ಆಗ್ತಿತ್ತು ಶಾಸ್ತ್ರೀಯ ಸಂಗೀತ. ಅದು ನಾನು ಕಲ್ತದ್ದಲ್ಲ, ಕೇಳಿ ಕೇಳಿಯೇ ಬಂದದ್ದು. ಬೆಳಿಗ್ಗೆ 5 ಗಂಟೆಗೆ ಅವರು ಶುರು ಮಾಡ್ತಾರೆ ಪಾಠ ಮಾಡಲಿಕ್ಕೆ, ನನ್ನ ಅಕ್ಕಂದಿರಿಗೆಲ್ಲ. ಆಯ್ತಾ. ಆಮೇಲೆ ಕಾಸರಗೋಡು ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಒಬ್ಬರು ಕೃಷ್ಣಂ ಶರ್ಮನ್ ಅಂತ ಒಬ್ಬರು ವಿದ್ವಾಂಸರಿದ್ದು, ಸಂಗೀತ ವಿದ್ವಾಂಸರು. ಶಮ್ಮಗಳಿ ಶ್ರೀನಿವಾಸ ಅಯ್ಯರ ಶಿಷ್ಯ. ಅವರು ತ್ರಿವೇಂದ್ರಮ್ನವರು. ಅವರು ಕೊನೆಯ ಸರ್ವೀಸು ಕನ್ನಡ ನಾಡಿನಲ್ಲಿ ಮಾಡಬೇಕು ಅಂತ ಅವರು ಬಂದವರು. ಕನ್ನಡಿಗರೇ ಅವರು, ಅಂದರೆ ಹೆಚ್ಚು ಮಲಯಾಳ ತಮಿಳು ಜಾಸ್ತಿ ಮಾತಾಡೋದು. ಅವರು ಫ್ರೀಯಾಗಿ ಸಂಗೀತ ಪಾಠ ಮಾಡ್ತಿದ್ರು. ಹಾಗೆ ಅವರಲ್ಲಿ ಹೋದೆ. ಆಮೇಲೆ ಅವರು ನನ್ನ ಸ್ವರಸ್ಥಾನವನ್ನು ನೋಡಿ, ಶಾದೀರ ನೋಡಿ, ನೀವು ಯಕ್ಷಗಾನ ಬೇಡ, ನೀವು ಸಂಗೀತ ಕಲೀರಿ ತಲೆ ಅಭ್ಯಾಸ ಮಾಡಿದರು. ಸತತವಾಗಿ 3 ವರ್ಷ ಹೋದೆ. ನನಗೆ ಅದರ ಸಾಧನೆ ನೋಡುವಾಗ ಕಷ್ಟ ಆಯಿತು. ಹಾಗಿಂತ ಅವರಲ್ಲಿ ಹೇಳಲಿಲ್ಲ. ನಾನು ಹೇಳಿದೆ, ಯಕ್ಷಗಾನ ಬಿಡಲಿಕ್ಕೆ ಆಗುದು, ನಮ್ಮ ತಂದೆಯವರ ಪರಂಪರೆ ಮುಂದುವರಿಸಬೇಕು, ನನಗೆ ರಾಗಗಳ ಬಗ್ಗೆ ಹೇಳಿ ಅಂತ ಹೇಳಿದೆ. ಹಾಗೆ ಹಾಗೆ ಯಾವ ರಾಗ ಹೇಗೆ ಸಂಚಾರ ಮಾಡುವುದು ಅದನ್ನು ಹೇಳಿಕೊಟ್ರು. ಬಹಳಷ್ಟು ರಾಗಗಳನ್ನು ಹೇಳಿಕೊಟ್ರು, ಯಾವುದಲ್ಲಿ ಈಗ ನನಗೆ ನೆನಪಿಲ್ಲ. ಆಯ್ತಾ. ಹಾಗೆ ಹಾಗೆ ಅಭ್ಯಾಸ, ಅದು ಸ್ವಲ್ಪ ಯಕ್ಷಗಾನಕ್ಕೆ ಸೇರಿಸಲಿಕ್ಕೆ ಶುರು ಮಾಡಿದೆ. ನನ್ನ ಸ್ವಂತ ಅಂದರೆ ಹಳೆಯ ಭಾಗವತಗಳ ಪದ್ಯಗಳನ್ನು ಕೇಳಿ, ವಿದ್ವಾನ್ ದಾಮೋದರ ಮಂಡೇಶ್ವರ ಪದ್ಯವನ್ನು ಕೇಳಿದೆ. ಅವರು ಸಂಗೀತ ಶೈಲಿ ಯಕ್ಷಗಾನದ ಪದ್ಯವನ್ನು ಹೇಳುವರು. ಅವರು ಹೇಗೆ ಹೇಳ್ತಾರೆ, ಅಗಿರಿ ಭಾಗವತರು ಹಿಂದೂಸ್ತಾನಿ ಭಜನಾ ಶೈಲಿ, ಅವರು ಹೇಗೆ ಹೇಳ್ತಾರೆ, ಹಳೆಯ ಭಾಗವತಗಳಲ್ಲಿ ಹೇಗೆ ಹೇಳಿದ್ದಾರೆ, ಇದನ್ನು ಕೇಳಿ 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 ಮತ್ತೆ ನಾನು ಶುರು ಮಾಡಿದೆ. ಆಮೇಲೆ ಪ್ರಥಮವಾಗಿ ನನ್ನ ಈ ಪದ್ಯ ಹೇಳುವುದು ಕೇಳಿ ಮತ್ತೆ ತಾಳಮದ್ಲೆಗಳು, ಎಲ್ಲಿ ತಾಳಮದ್ಲೆ ಇದ್ರು ಚಂಡೆ ಮದ್ಲೆಗೆ ಹೋದಾಗ ಒಂದು 10 ಪದ್ಯ ಹೇಳುವ ಮತ್ತೆ ಒಂದು ಅವಕಾಶ ಸಿಗ್ತಿತ್ತು. ಮತ್ತೆ ದೊಡ್ಡ ಭಾಗವತರೆಲ್ಲ ಹೋಗ್ತಿರ್ಲಿಲ್ಲ, ಆದರೆ ನನಗೆ ಅವಕಾಶ ಕೊಡ್ತಿದ್ರು. ಹಾಗೆ 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 ಮತ್ತೆ ಏನಾಯ್ತಂದರೆ, ಮಂಗಳೂರಿನಲ್ಲಿ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಲಿಲ್ಲ ಅಂತೇಳಿ ಮಂಗಳೂರಿನಲ್ಲಿ ಹೋಟೆಲಲ್ಲಿದ್ದೆ. ಮಂಗಳೂರು ಗಣೇಶ್ ಪ್ರಸಾದ್ ಹೋಟೆಲ್ ಅಂತ, ಅಲ್ಲಿ ಕ್ಯಾಶಿಯರ್ ಮ್ಯಾನೇಜ್ಮೆಂಟ್ ನೋಡ್ಕೊಂಡಿದ್ದೆ. ಆಗ ಅಲ್ಲಿ ಎಲ್ಲ ಯಕ್ಷಗಾನದ ಅಭಿರುಚಿಯವರೇ ಜಾಸ್ತಿ. ಅದು ನನ್ನ ಈ ಪದ್ಯದಲ್ಲಿ ಕೇಳಿ ಆಗ ಮಂಗಳೂರಿನಲ್ಲಿ ಆಕಾಶವಾಣಿ ಓಪನ್ ಆಯಿತು. ಮಂಗಳೂರು ಆಕಾಶವಾಣಿ ಇತ್ತು. ಆಗ ಆಕಾಶವಾಣಿಯವರೆಲ್ಲ ಅಲ್ಲಿಗೆ ಹೋಟೆಲ್ಗೆ ಬರ್ತಿದ್ದರು ಊಟ ತಿಂಡಿ ಕಾಪಿಗೆ. ಹಾಗೆ ಮಾತಾಡುವಾಗ ನೀವೊಂದು 1 ಗಂಟೆ ಪ್ರೋಗ್ರಾಮ್ ಕೊಡಿ. ಅವರಿಗೆ ಸಂಗತಿ ಗೊತ್ತಿಲ್ಲ, ಅದು ಅಟ್ಲ ಉತ್ತರ ಇಂಡಿಯಾದವರು 1 ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ದೆ. ಅಲ್ಲಿಗೆ ಅರ್ಧ ಗಂಟೆ ಕೃಷಿ ರಂಗದಲ್ಲಿ ಅಭ್ಯಾಸ ಮಾಡಿ, ಪದ್ಯ ಅಭ್ಯಾಸ ಮಾಡಿ ಕೃಷಿ ರಂಗದಲ್ಲಿ ಪದ ಹೇಳಿದೆ. ಮದ್ದಳಿಗೆ ಆನೆಗುಂಡಿ ಗಣಪತಿ ಭಟ್ರು ಅಂತ ಈಗೆಲ್ಲ ತೀರಿಯೋದ್ರು, ಅವರು ಮದ್ದಳೆ ಬಾರಿಸಿದ್ರು. ಈ ಪದ್ಯ ಕೇಳಿ ಎಲ್ಲರಿಗೂ ಇದು ಭಾಗವತರ ಪದ್ಯ, ಜೋಯಿಸರ ಮಗನ ಪದ್ಯ ಭಾರಿ ಒಳ್ಳೆಯದು ಅಂತ, ನಮ್ಮ ತಂದೆಯವರು ಜೋಯಿಸರು ಅಂತ ಅಡ್ರೆಸ್ರು ಒಳ್ಳೆಯ ಉಂಟು. ಹಾಗೆ ಪ್ರಚಾರ ಆಗಿ ಮತ್ತೆ ಮುಂದುವರಿದು ಆಮೇಲೆ ಪ್ರಥಮವಾಗಿ ಧರ್ಮಸ್ಥಳ ಮೇಳಕ್ಕೆ ಕರೆ ಬಂತು. ಅಂದ್ರೆ ನೀವು ಧರ್ಮಸ್ಥಳ ಮೇಳದಲ್ಲಿ ಮೊದಲಾಗಿ ಭಾಗವತ ಮಾಡಿದ್ದು ಬಹುಶಃ 1979 ಅಂತ ಆಗ್ತದೆ. ಆಗಿರ್ಬೇಕು ಆ ದಿವಸ, 1979ರಲ್ಲಿ. ಅದು ಹೇಗೆಂದರೆ ಅಲ್ಲಿ ಸಂಗೀತಕ್ಕೆ ಜನ ಇಲ್ಲ. ಸಂಗೀತ ಅಂತ ಹೇಳಿದ್ರೆ ಚಿಕ್ಕ ಪ್ರಾಯದ ಬಾಲಚಂದ್ರೆಯಿಂದ ಪ್ರಸಂಗ ಮುಂದುವರಿಸಿ 12 ಗಂಟೆವರೆಗೆ ಹೇಳುವ ಭಾಗವತರು ಅಂತ ಬಿಟ್ಟಿದ್ದಾರೆ. ಹಾಗೆ ಆ ಸ್ಥಾನಕ್ಕೆ ಒಂದು ಜನ ಬೇಕು. ಹಾಗೆ ನಾನು ಈ ಪದ್ಯ ಕೇಳಿದ್ದು. ಮತ್ತೆ ಮಂಗಳೂರು ಪುರಭವನದಲ್ಲಿ ಒಂದು ಯಕ್ಷಗಾನದಲ್ಲಿ ತುಂಡು ಯಕ್ಷಗಾನ ಇತ್ತು. ಅದರಲ್ಲಿ ನನಗೆ ಅವಕಾಶ ಕೊಡ್ತದೆ. ನಮ್ಮ ಭಾವ ಒಬ್ಬರಿದ್ದರು ಆ ಕಮಿಟಿಯಲ್ಲಿ. ಅಲ್ಲಿ ಒಂದು ಪದ ಹೇಳಿ ಅಂತ. ಹಾಗೆ ನಾನು ಅಲ್ಲಿ ಒಂದು ಪದ ಹೇಳಿದೆ. ಅಲ್ಲಿ ಆ ಪದ್ಯವನ್ನು ಕೇಳಿ ಧರ್ಮಸ್ಥಳದಿಂದ ಕರೆ ಬಂತು.
ಮರುದಿವಸವೇ ನನ್ನನ್ನು ಕರ್ಕೊಂಡು ಹೋದ್ರು ಧರ್ಮಸ್ಥಳಕ್ಕೆ. ಹಾ. ನಾನೇ ಮೇಳ ತಿರುಗಾಟ ಸಂಗತಿ ಗೊತ್ತಿಲ್ಲ ನನಗೆ, ಮೇಳ ಅಂತ ಹೇಳಿದ್ರು ಗೊತ್ತಿಲ್ಲ, ಆಟ ನೋಡಿ ಗೊತ್ತುಂಟು ಅಷ್ಟೇ, ತಿರುಗಾಟ ಮಾಡಿ ಅದರ ಜೀವನ ನನಗೆ ಗೊತ್ತಿಲ್ಲ. ಅದೆಲ್ಲ ಸರಿ ಆಗ್ತದೆ, ನೀವು ಬನ್ನಿ ಅಂತ ಹೋಗಿ ಸಂಗೀತಕ್ಕೆ ಸೇರಿದೆ. ಅಲ್ಲಿ ಶುರುವಿಗೆ ನಿತ್ಯವೇಷ ಭಾವ ಇದು ಶ್ರೀವೇಷಕ್ಕೆಲ್ಲ ಜನ ಉಂಟು, ಶುರುವಿನ ಪೂರ್ಣರಂಗಕ್ಕೆಲ್ಲ ಜನ ಉಂಟು. ಮುಖ್ಯ ಶ್ರೀವೇಷದಿಂದ ಪ್ರಸಂಗ ಶುರುವಾಗಿ 12 ಗಂಟೆವರೆಗೆ ಮಾತ್ರ. ಆಯ್ತಾ, ಸೇರಿದೆ. ಹಾಗೆ ಕರ್ತೋಗ ಮಂಜುನಾಥ ಭಾಗವತರ ಅಸಿಸ್ಟೆಂಟ್ ಆಗಿದ್ದ ನಾನು. ಸೊ ಈಗ ಒಬ್ಬ ಯಾರೊಬ್ಬ ಹುಡುಗ ಪೂರ್ವರಂಗ ಹೇಳಿದ ಮೇಲೆ ನಾನು ಚಿಕ್ಕ ಪ್ರಾಯದ ಬಾರಿಗೆ ಕೂತ್ಕೊಳ್ಳೋದು. ಅಲ್ಲಿ ಚಿಪ್ಪಾರ ಕೃಷ್ಣ ಬಲ್ಲಾರರು, ಚಂದ್ರಿಗೆದ್ರು, ಲಕ್ಷ್ಮೀ ನಾಯ ಅಂತ ಮದ್ದಳಿಗೆದ್ರು. ಆಮೇಲೆ ಹಾಗೆ ಅದು ಮುಂದುವರಿಸಿ ನನಗೆ ಆ ವರ್ಷ ಸಾಕಾಯ್ತು, ನನಗೆ ಬೇಡ ಈ ತಿರುಗಾಟ ಅಂತ. ಅಲ್ಲಿಗೆ ನಾನು ನಿಲ್ಲಿಸು ಅಂತ ಹೆಗಡೆಯವ್ರು ಹೇಳಿ ನಾನು ಮುಂದಿನ ವರ್ಷ ಬರುವುದಿಲ್ಲ ಅಂತ. ಅವರು ಆಯ್ತು ಅಂತ ಹೇಳಿದ್ರು. ಹಾಗೆ ನನ್ನ ಸ್ನೇಹಿತರಾದಂತಹ ಕರ್ನೂರು ಕೊರಗಪ್ಪ ರೈ ಅಂತ ಇದ್ದಾರೆ. ಅವರು ಟೌನಲ್ಲಿ ಆಗಾಗ ಆಟ ಆಡಿಸ್ತಾ ಇದ್ದರು, ಪ್ರತಿ ಶನಿವಾರ ಆದಿತ್ಯವಾರ ಮಂಗಳೂರು ಪ್ರಭವನದಲ್ಲಿ. ಆಗ ನನಗೆ ದೋಸ್ತಿಗತೆ ಇತ್ತು, ನಾನು ಗಣೇಶ್ ಪ್ರಸಾದಲ್ಲಿ ಇದ್ದಲ್ಲ. ಹಾಗೆ ಅವರು ಬಂದು ಶುರುವಿಗೆ ಒಂದು ಟಿಕೆಟ್ ತಗೊಳ್ಳಿ ಅಂತ ಅವ್ರು ಕೊಡ್ತಿದ್ದ. ಹಾಗೆ ಆಟ ನೋಡ್ಲಿಕ್ಕೆ ಹೋಗ್ತೇವೆ, ಮಳೆಗಾಲದ ಆಟಕ್ಕೆ. ಎಲ್ಲ ಮಹಾನ್ ಕಲಾವಿದರೆಲ್ಲ ಭಾಗವಹಿಸುವ ಕಲಾವಿದ ಟೌನಲ್ಲಿ ಅದು ನೋಡುವ ಅವಕಾಶ ಸಿಕ್ಕಿತ್ತು. ಮಹಾನ್ ಕಲಾವಿದರು ಅಂತ ಹೇಳಿದ್ರೆ ಹಳೆಯ ಕಲಾವಿದರು ಯಾರೆಲ್ಲ ಇದ್ದಾರೆ ಅದೆಲ್ಲ ಬರ್ತಾರೆ ಅಲ್ಲಿ. ಅಗರಿ ಭಾಗವತರು, ಬಲಿಪರು, ಅಗರಿ ಶ್ರೀನಿವಾಸ, ಅಗರಿ ರಘುರಾಮ್ ಭಾಗವತರು, ಬಲಿಪ ನಾರಾಯಣ ಭಾಗವತರು, ಕರ್ತೋಗ ಮಂಜುನಾಥ ಭಾಗವತರು, ಬಡಗಲ್ಲಿ ಉಪ್ಪೂರು, ನಾಳಪ್ಪ ಉಪ್ಪೂರು, ನೀರಾವ ರಾಮಕೃಷ್ಣಯ್ಯ, ಹೀಗೆ ದೊಡ್ಡ ದೊಡ್ಡ ಭಾಗವತರುಗಳ ಪದ್ಯವನ್ನು ಕೇಳಿ 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 ಅದು ಇದು ಎಲ್ಲ ಒಟ್ಟು ಸೇರಿದೆ ತಟ್ಟಾಗಿ. ಆಮೇಲೆ ಹಾಗೆ ಧರ್ಮಸ್ಥಳ ಮೇಳ ಬಿಟ್ಟೆ. ಈ ಕರ್ನೂರು ಕೊರಗಪ್ಪಗಳು ಕಥೆ ಮೇಳಕ್ಕೆ ಬರುವುದು ಅಂತ ನಾನು ಹೇಳಿದೆ. ನನಗೆ ತುಳು ಮಾತಾಡಲಿಕ್ಕೆ ಬರುವುದಿಲ್ಲ, ತುಳುವಿನ ಸಂಗೀತ. ಆಗ ತುಳು ಮಾತಾಡ್ತೇನೆ. ನಮ್ಮ ಊರಿನಲ್ಲಿ ನಮ್ಮ ಬೋಯಿಕ ಪರಿಸರ ಮಲಯಾಳ ಬಿಟ್ಟರೆ ಮತ್ತೆ ಬೇರೆ ಇಲ್ಲ, ಮತ್ತೆ ನಾವೇ ಕನ್ನಡ ಮಾತಾಡೋದು. ನನ್ನ ಹುಟ್ಟೂರು ಬೋಯಿಕ. ಆಯ್ತಾ, ಅದು ಎಂತಾದ್ರೂ ಅಂದರೆ ನೀವು ಬನ್ನಿ ಸರಿ ಮಾಡುವ ಅಂತ. ಕನ್ನಡದಲ್ಲಿ ಪದ್ಯ ಎಲ್ಲ ಬರೋದು, ಕನ್ನಡದಲ್ಲಿ ಪದ್ಯ ತುಳು. ನನಗೆ ಅದರ ತುಳುವಿನ ಶಬ್ದ ಹೋಗ್ತಿಲ್ಲ, ಅವರು ಹೇಳಿ ಉಂಟು ಅವು ಅಂಚತ್ತೆ ಇಂಚ ಅಂತ. ಆಯ್ತಾ, ಹಾಗೆ ಹಾಗೆ ಅಲ್ಲಿ 8 ವರ್ಷ ತಿರುಗಾಟ ಮಾಡಿದೆ. ಆ 8 ವರ್ಷ ತಿರುಗಾಟದಲ್ಲಿ ನನಗೆ ಒಳ್ಳೆ ಹೆಸರು ಬಂತು ಅಂತ ಊರಿನವರು ಹೇಳ್ತಾರೆ, ನಾನು ಹೇಳಲಿಕ್ಕಿಲ್ಲ. ಗೆಜ್ಜೆದ ಪೂಜೆ ಅಂತ ಒಂದು ಪ್ರಸಂಗ ಇತ್ತು. ಅದು ಬಹಳ ಓಡಾಟ ನಡೆಸಿದ್ದು. ಮಂಗಳೂರು, ಉಡುಪಿ, ಬೆಂಗಳೂರು, ಬೊಂಬೈಗೆ 3 ಸಲ ಹೋಗಿದೆ ಮೇಳ, ಗೆಜ್ಜೆದ ಪೂಜೆಗೋಸ್ಕರವೇ. ಕದ್ರಿ ಮೇಳದ್ದು. ಆಗ ಪಲ್ಯ ಲಕ್ಷ್ಮಣ ಶೆಟ್ಟರು ನನ್ನೊಟ್ಟಿಗೆ ಇದ್ರು ಅಲ್ಲಿ ಬಾಂಬೆಯಲ್ಲಿ. ಹಾಗೆ 8 ವರ್ಷ ಆಗಿ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಕರ್ತವ್ಯ ಭಾಗವತರಿಗೆ ಅಸಿಸ್ಟೆಂಟ್ ಆಗಿ ಜನ ಇಲ್ಲ. ಭಾಗವತರು ಜನ ಇಲ್ಲ ಅಂತಲ್ಲ, ಭಾಗವತ ಸಿಗ್ತಾರೆ. ನಾನು ಧರ್ಮಸ್ಥಳ ಮೇಳಕ್ಕೆ ಬೇಕು ಅಂತ ಆಯ್ತು. ಪುನಃ ಕರ್ತವ್ಯ ಭಾಗವತರೊಟ್ಟಿಗೆ ಹೆಲ್ಪಿಗೆ ಅಂತ. ಅವರಿಗೆ ಅಷ್ಟು ಆರಾಮ ಇರಲಿಲ್ಲ, ಹುಷಾರಿದ್ರು ಮಾತ್ರ. ಆಯ್ತಾ, ಹಾಗೆ 10 ಪ್ರಸಂಗ ಪೀಠಿಗೆಯಿಂದ 2 ಗಂಟೆವರೆಗೆ ಪದ ಹೇಳಲಿಕ್ಕೆ ಅಂತ. ಇದೆಂತ ಮಾಡೋದು, ಬೇಗಾದ್ರೆ ಮಾಡಿ ಯಾವ್ದು ಹಾಕಿದ್ರೆ ಅತ್ಲಾಗಿ. ನಮ್ಮ ಡಿ ಹರ್ಷೇಂದ್ರ ಕುಮಾರರು ನಮ್ಮ ಟಿ ಶಾಂಭಟ್ರ ಮುಖಾಂತರ, ಟಿ ಶಾಂಭಟ್ರು ಗೊತ್ತಾಯ್ತಲ್ಲ, ಸಂಪಾಜಿ, ಅವರ ಮುಖಾಂತರ ಧರ್ಮಸ್ಥಳ ಮೇಳಕ್ಕೆ ಪುನಃ ಸೇರ್ಪಡೆ ಆಯ್ತು. ಪುರಾಣ ಪ್ರಸಂಗಗಳನ್ನು ಸ್ಟಡಿ ಮಾಡಿದೆ ಆಗ, ಪುರಾಣ ಪ್ರಸಂಗಗಳನ್ನು. ಹಾಗೆ ದೊಡ್ಡ ದೊಡ್ಡ ಕಲಾವಿದರು, ಕುಂಬಳೆ ಸುಂದರರಾಯರು, ಇದು ನಾರಾಯಣ ಹೆಗಡೆ, ಎಂಪೆಗಟ್ಟೆ, ನಯನ್ ಕುಮಾರ್, ಮತ್ತು ಸುಮಾರು ಜನ ಇದ್ದರು. ಕುಂಬಳೆ ಶ್ರೀಧರರಾವ್, ನಂತರ ಕರ್ತೋಗ ಭಾಗವತರು, ಚಿಪ್ಪಾರ ಕೃಷ್ಣ ಬಲ್ಲಾರರು, ಕೇಶವ ಬೈಪಡ್ತಾಯರು ಎಲ್ಲ ಇದ್ದರು. ಅವರೊಟ್ಟಿಗೆಲ್ಲ ಸೇರಿ, ಲಕ್ಷ್ಮೀ ನಾಯರು ಅವರೊಟ್ಟಿಗೆಲ್ಲ ಸೇರಿ ಅಲ್ಲಿ ನನ್ನ ಛಾಪನ್ನು ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟೆ. ದೇವರ ದಯದಿಂದ ತಿರುಗಾಟ ಸರಾಗ ನಡೆಯಿತು. 36-37 ವರ್ಷ. ಕರ್ತವ್ಯ ಇಲ್ಲ ಅಂತ ಗೊತ್ತಿಲ್ಲದಾಗ ಮಾಡಿದ್ದೇನೆ. ಯಾಕಂದರೆ ಅವರು ಇದ್ದು
ಪದ್ಯ ಹೊಳ್ಳರಾಗ್ಬೋದು ಅಂತ ಹೇಳಿ ಪ್ರೇಕ್ಷಕರಿಂದಲೂ ಅಭಿಪ್ರಾಯ ಬಂತು, ಯಜಮಾನರಿಂದಲೂ ಬಂತು. ಅವರಿಗೂ ಸಂತೋಷ ಆಯಿತು. ಆಯಿತಾ, ಆಮೇಲೆ ಹಾಗೆ ತಿರುಗಾಟ ಧರ್ಮಸ್ಥಳ ಮೇಳದಲ್ಲಿ ಮಾಡಿದೆ. ಹಾಗೆ ಮತ್ತೆ ಮದುವೆ ಆಯಿತು, ಮಕ್ಕಳಾಯಿತು, ಮಕ್ಕಳಿಗೆ ಮದುವೆ ಆಯಿತು, ಮಕ್ಕಳಿಗೂ ಮಕ್ಕಳಾಯಿತು. ಈಗ ನೆಮ್ಮದಿ ಜೀವನ ಅಂತ ಹೇಳಿದರೆ ಯಜಮಾನರು ಹೇಳಿದರು, ಇನ್ನು ನಿವೃತ್ತಿ ಮಾಡುವ ಅಂತ. ಆಯಿತು ಅಂತ ಹೇಳಿದೆ ನಾನು. ನೀವು ನನ್ನ ನಿವೃತ್ತಿ ಮಾಡಲಿ ಅಂತ ಕೇಳಲಿಲ್ಲ, ಅವರೇ ಹೇಳಿದರು ನಿವೃತ್ತಿ ಮಾಡುವ ಆಗ್ಬೋದು ಅಂತ ಹೇಳಿದೆ. ನಿವೃತ್ತಿ ಹೊಂದಿ 4 ವರ್ಷ ಆಯ್ತು. ಇಲ್ಲಿ ಇವತ್ತು 4ನೇ ವರ್ಷ. ಹಾಗೆ ತಾವು ಯಕ್ಷಗಾನ ರಂಗ ಅಲ್ಲದೆ ವಿದ್ಯಾಭ್ಯಾಸದಲ್ಲಿ ಕೂಡ ತಾವು ತುಂಬಾ ಮುಂದೆ ಇದ್ದವರು. ತಮ್ಮ ಬಾಲ್ಯದ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ ಸರ್? ಬಾಲ್ಯದ ವಿದ್ಯಾಭ್ಯಾಸದ ಬಗ್ಗೆ ಯಾವುದು? ತಮ್ಮ ಕಲಿಕೆ ಎಲ್ಲಿಯವರೆಗೆ ಹೋಯ್ತು? ಯಾವುದು? ಶಾಲೆಯ ಶಾಲೆಯ ಬೋಯಿಕಾನ ಶಾಲೆಯಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೆ ಕಲಿತೆ. 8ರಿಂದ 10ನೇ ಕ್ಲಾಸ್ ಸ್ವಾಮೀಜಿ ಹೈಸ್ಕೂಲ್ 2ನೇದು. PUC ಫಸ್ಟ್ ಇಯರ್ ಧಾರವಾಡದಲ್ಲಿ ಕಿತ್ತಲ್ ಕಾಲೇಜ್ ಅಂತ ಅಲ್ಲಿ. ಆಮೇಲೆ ಊರಿಗೆ ಬಂದೆ, ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ, ಗೌರ್ಮೆಂಟ್ ಕಾಲೇಜಿನಲ್ಲಿ BCom ಮಾಡಿದೆ. ಅಲ್ಲಿ ಮುಗಿಸಿದೆ ನಾನು. ಅಲ್ಲಿ ಮತ್ತೆ ನನಗೆ ದುಡ್ಡು ಬೇಕಲ್ಲ, ಮತ್ತೆ ಅಲ್ಲಿಗೆ ಸಾಕು ಅಂತ ಕಂಡಿತ್ತು. ಮತ್ತೆ ಕೆಲಸ ಸಿಗ್ತಾ ನೋಡಿ ಅಲ್ಲಿ ಇದ್ದಲ್ಲೆಲ್ಲ ಹುಡುಕಿ ಲಾಸ್ಟಿಗೆ ಗಣೇಶ ಪ್ರಸಾದಿಗೆ ಹೋದ್ದು, ಮತ್ತೆ ಯಕ್ಷಗಾನಕ್ಕೆ ಬಂದದ್ದು. ಹಾಗೆ ಸರ್, ತಾವು ತಮ್ಮ ತಂದೆಯವರಿಂದ ಕಲಿತುಕೊಂಡು ಬಂದದ್ದು ಅಂತ ಹೇಳಿದ್ರಿ. ತಂದೆಯವರ ಒಟ್ಟಿಗೆ ನಿಮ್ಮ ಒಡನಾಟ ಹೇಗಿತ್ತು, ಅಥವಾ ಅವರ ಭಾಗವತಿಕೆಯ ಬಗ್ಗೆ ನಿಮ್ಮ ಮಾತು? ಅವರ ಭಾಗವತಿಯ ಬಗ್ಗೆ ಮಾತೇ ಇಲ್ಲ. ಅದು A1, ಅದು ಹಳೆಯ ಪರಂಪರೆಯ ಪದ್ಯ. ಆಯ್ತಾ, ನಾನು ಅವರಿಂದ ಕಲ್ತದ್ದಲ್ಲ, ತಾವಾಗೇ ಕಲ್ತುಕೊಂಡು. ಅವರ ಪದ್ಯವನ್ನು ಕೇಳಿದ್ದೇನೆ. ಅವರಿಗೆ ನಾನು ಪದ್ಯ ಹೇಳಿದ ಗೊತ್ತಾಗಿ ಅವರಿಗೆ ಒಂದು ಮನಸ್ಸಿನ ಒಳಗೆ ಸಂತೋಷ ಆಯಿತು. ಅವರಿಗೆ ಯಕ್ಷಗಾನಕ್ಕೆ ನನ್ನ ಮಕ್ಕಳು ಬೇಡ ಅಂತ ಹೇಳ್ತಾ ಇದ್ರು. ಆದರೂ ನನಗೆ ಆಟೋಮೆಟಿಕ್ ರಕ್ತಗತವಾಗಿ ಬಂತು. ಹಾಗೆ ಅವರಿಂದ ಮತ್ತೆ ಅವರ ಸಹ ಹೀಗೆ ಹೇಗೆ ಹೋಗುವುದು ಅಂತ ನಾನು ಕೇಳ್ತಿರ್ಲಿಲ್ಲ. ಅವರು ಕೋಪ, ಅವರು ಸಿಟ್ಟು ಬರ್ತಿದ್ರು, ಬೇಡ ಆಟ ಬೇಡ, ತಾಳು ಒದ್ದೆ ಬೇಡ, ಪದ ಹೇಳೋದು ಬೇಡ, ಹೀಗೆ ಹೇಳ್ತಿದ್ರು. ಆದರೂ ನಾನು ಪ್ರಯತ್ನ ಪಟ್ಟು ಅವರ ಪದ್ಯಗಳನ್ನೆಲ್ಲ ಅವರ ತಾಳಮತ್ಲಿಗೆ ಅವರು ಹೋಗ್ತಿದ್ರಲ್ಲ, ಹಾಗೆ ಅವರೊಟ್ಟಿಗೆ ಮದ್ದಳಿಗೆ ಅಂತ ಹೋಗ್ತಿದ್ದೆ. ಆಗ ಅವರೊಟ್ಟಿಗೆ ಜನ ಬೇಕಿತ್ತು, ಪ್ರಾಯದವರು. ಹಾಗೆ ನಾನು ಹೋದಲ್ಲಿ ಮದ್ದಳಿ ಹೊರಿಸಿದ್ದೇನೆ. ಹಾಗೆ ಪದ್ಯ ಕೇಳಿಯೇ ಕಲ್ತದ್ದು. ತಂದೆಯವರು ನಿರಾಕರಿಸ್ತಿದ್ರು ಅಂತ ಹೇಳಿದ್ರಿ ಸರ್, ಅದಕ್ಕೆ ಕಾರಣ ಏನು? ಯಾವುದು? ತಂದೆಯವರು ನಿರಾಕರಿಸ್ತಿದ್ರು ಅಂತ ಹೇಳಿದ್ರಲ್ವಾ, ಅದಕ್ಕೆ ಕಾರಣ ಏನಾಗುತ್ತೆ? ಯಕ್ಷಗಾನದಲ್ಲಿ ಅವರು ಬಹಳ ಕೈ ಸುಟ್ಟುಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ, ಅವರು ಪುತ್ತಿಗೆಯಲ್ಲಿ, ನಮ್ಮ ತರವಾಡು ಪುತ್ತಿಗೆಯಲ್ಲಿ ದೇವಂಪಾಡಿ ಅಂತ ಉಂಟು, ದೇವಸ್ಥಾನ ಇದೆ, ಮಾಲಿಂಗೇಶ್ವರ ದೇವಸ್ಥಾನ ಅಂತ ಉಂಟು. ಅಲ್ಲಿ ಜಾಗ ಎಲ್ಲ ಇತ್ತು. ಏನೋ ವ್ಯಾಜ್ಯದಲ್ಲಿ ಅದು ಹೋಯ್ತು. ಆಯ್ತಾ, ಅಲ್ಲಿಂದ ಮತ್ತೆ ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಅಪ್ಪ ಎಲ್ಲ ಬೇರೆ ಆದರು. ಚಿಕ್ಕ ತಂದೆಯವರು ಕುಂದಾಪುರ ಬದಿಗೆ ಹೋದ್ರು, ಅವರು ಕನ್ನಡ ಪಂಡಿತರು, DV ಹೊಳ್ಳ ಅಂತ. ಮತ್ತೆ ನಮ್ಮ ದೊಡ್ಡಪ್ಪ ಸುಬ್ರಾಯ ಹೊಳ್ಳ ಅಂತ, ವಾಸುದೇವ ಹೊಳ್ಳ ಅಂತ, ಅವರು ಬೇರೆ ಎಲ್ಲಿಯೂ ಹೋದರು. ಅವರಿಗೆ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ. ನಮ್ಮ ತಂದೆಯವರು ಬೋಯಿಕಾನದಲ್ಲಿ ಸ್ವಲ್ಪ ಜಾಗ ಮಾಡಿದರು, ಕೃಷಿ. ಅದರ ಅಡಿಯಲ್ಲಿ ಏನಂದ್ರೆ, ತಂದೆಯವರಿಗೆ 7 ಶಾಲೆ ಇತ್ತು. ಅವರು ಮಾಸ್ಟರ್, ಅವರು ಎಲಿಮೆಂಟರಿ ಸ್ಕೂಲ್ಗೆ ಮಾಸ್ಟರ್. 7 ಶಾಲೆ ಮ್ಯಾನೇಜ್ಮೆಂಟ್ ಮಾಡಿ ಅವರು ಮೇಳ ನಡೆಸ್ತಾ ಇದ್ದದ್ದು. ಅದರಲ್ಲಿ ಸಿಕ್ಕ ಸ್ಟೈಪಂಡ್ನಲ್ಲಿ ಅವರು ಖರ್ಚಿಗೆ ತಗೊಂಡು ಬಂದು ಭಾರಿ ಕಷ್ಟ. ಆಯ್ತಾ, ಅದು 7 ಶಾಲೆ, 1 ಶಾಲೆ ಇರ್ತಿದ್ದರೆ ನಾನೀಗ ದೊಡ್ಡ ಜನ. ಅದಕ್ಕೆ ನಾವಂದರೆ ಅದನ್ನು ಆ ದಿವಸ ಇವರಿಗೆ ಬೇಡ ಅಂತ ಬಿಟ್ಟರೆ ಯಕ್ಷಗಾನದಿಂದ ಯಕ್ಷಗಾನ ಶುರುವಾಯಿತು. ಯಕ್ಷಗಾನದಲ್ಲಿ ಮೇಳ ಮಾಡಿ ಭಾಗವತಿಗೆ ಮಾಡಿದ್ದವರು, ಗೊತ್ತಾಯ್ತಾ. ಅದರಲ್ಲಿ ಕೈ ಸುಟ್ಟುಕೊಂಡ್ರು. ಅಲ್ಲಿ ದೊಡ್ಡ ಬೋಯಿಕಾನ ಹತ್ರ ಒಂದು ದೊಡ್ಡ ಜಾಗ ಇತ್ತು, ಆಸ್ತಿ. ಈಗ ಅದಕ್ಕೆ 100-150 ಗಂಟೆ ಅಡಿಕೆ ಆಗ್ತದೆ. ಅದನ್ನು 3 ಮಕ್ಕಳಿಗೆ ಕೊಟ್ಟರು. ಹೇಳಿದ್ರೆ ಅವರು ಬೇಸಿಗೆಯಲ್ಲಿ ತಿರುಗಾಟ, ಮಳೆಯಲ್ಲ ಖರ್ಚಿಗೆ ಬೇಕಾದ್ದನ್ನೆಲ್ಲ ಅವರು ಎಲ್ಲ ಬರೆದು ಒಂದಕ್ಕೆ 300 ಇದ್ದದ್ದು 3000 ಮಾಡಿ ಅವರ ಆಸ್ತಿ ಅವ್ರು ತಗೊಳ್ರು. ಅದು ಬೇಕಾ ನಮಗೆ ನಮ್ಮ ಹಣೆ ಬರುವಂತ ಹೇಳುವ, ಅದು ಹೋಗಲಿ. ಆಯಿತಾ, ಆಮೇಲೆ ಬೋಯಿಕಾನದ ಹತ್ರ ಕೊನೆಗೆ ಧರ್ಮಸ್ಥಳ ಮೇಳ ಮಾಡಿದಾಗ ಬೋಯಿಕಾನದಲ್ಲಿ
ಒಂದು ಆಸ್ತಿ ಮನೆ ಮಾಡಿದರು, ತುಂಬ ಸಂಸಾರ. ಅಲ್ಲಿ ಅಡಿಕೆ, ತೆಂಗಿನಕಾಯಿ ಮತ್ತು ಕಾಳು ಮೆಣಸು ಇದೆಲ್ಲ. ಗದ್ದೆ ಇಲ್ಲ, ಈಗೆಲ್ಲ ನೀರಿನ ತತ್ವಾರ ಉಂಟು. ಆದರೂ ಅದನ್ನು ಪ್ರಯತ್ನ ಪಟ್ಟು ಎಲ್ಲೆಲ್ಲ ಮಾಡಿ ಹಾಗೇ ಮುಂದುವರಿಸಿಕೊಂಡು ಬಂತು. ಹಾಗೆ ಕಷ್ಟದ ಜೀವನ. ಆಮೇಲೆ ನಮ್ಮ ಜೀವನ ಹೋಗಲಿಕ್ಕೆ ಅಂತ ಒಂದು ಸಣ್ಣ ಹೋಟೆಲ್ ಮಾಡಿತ್ತು ಅಲ್ಲಿ ಬೋಯಿಕಾನದಲ್ಲಿ, ಆಯಿತಾ. ಅದನ್ನು ಅವರೇ ಚಹಾ ಮಾಡ್ತಿದ್ರು, ನಾವೆಲ್ಲ ಸೇರುವುದು. ಕೆಲಸಕ್ಕೆ ಜನ ಇರಲಿಕ್ಕಿಲ್ಲ, ಪಾತ್ರ ಗ್ಲಾಸುಗಳು ನಾವೇ ತೊಳಿದೆ, ಯಾಕಂದರೆ ಸಂಬಳ ಕೊಡಬೇಡ ಅವನಿಗೆ. ಹಾಗೆ ಅಂಥ ಪರಿಸ್ಥಿತಿಯಲ್ಲಿ ಅಷ್ಟು ಕಷ್ಟದಲ್ಲಿ ಜೀವನ ಸಾಗಿಸಿದೆ. ಮತ್ತು ಕೇರಳದಲ್ಲಿ ಆಗ ರೇಷನ್ ಕಾರ್ಡ್ ಇತ್ತು, ರೇಷನ್. ರಾತ್ರಿ ಊಟ ಇಲ್ಲ, ಮಧ್ಯಾಹ್ನ ಒಂದಿಷ್ಟು ಊಟ ಮಾಡೋದು ಅಷ್ಟೇ. ರಾತ್ರಿ ಗೋಧಿ ದೋಸೆಯೋ ಚಪಾತಿ ಇಲ್ಲ, ಗೋಧಿ ದೋಸೆ, ಆಯಿತಾ. ಅದೆಲ್ಲ ಲಿಮಿಟೆಡ್. ಆ ಸಮಯದಲ್ಲಿ ಕಲೀಲಿಕ್ಕೆ ಬರುವ ಮಕ್ಕಳಿಗೆ ಅನ್ನದಾನ ಮಾಡ್ತಿದ್ರು ನಮ್ಮ ತಂದೆಯವರು ತಾಯಿಯವರು. ಹಾಗಾಗಿ ಮಕ್ಕಳು ಕೂತ್ಕೊಳ್ಳೋದು ಶಾಲೆಯಿಂದ ಬರುವಾಗ. ಶಾಲೆ ಅಲ್ಲಿ ಬೋಯಿಕಾನ ಶಾಲೆ ಹತ್ತಿರ ಮನೆ ನಮ್ಮದು. ಅಷ್ಟೇ. ಎಲ್ಲರೂ ಬ್ರಾಹ್ಮಣರ ಮಕ್ಕಳೆಲ್ಲ ಮತ್ತು ಕೆಲವರ ಮಕ್ಕಳು ಎಲ್ಲ ಬರುವುದು. ಮಧ್ಯಾಹ್ನಕ್ಕೊಂದು ಕೊಡುವಾಗ ಅಂದರೆ ಎಲ್ಲರಿಗೂ ಕಷ್ಟವೇ, ಮಧ್ಯಾಹ್ನ ಊಟಕ್ಕೆ ತತ್ವಾರ. ಆದರೂ ಎಲ್ಲರಿಗೂ ದಾನ ಮಾಡಿದ್ದಾರೆ ಅವರು, ತಾಯಿಯವರು ತಂದೆಯವರು. ಹಾಗೆ ಅಷ್ಟು ಕಷ್ಟದ ಜೀವನ. ಈ ಮೇಳ ಮಾಡಿ ಇದ್ದದನ್ನೆಲ್ಲ ಕೈ ಸುಟ್ಟುಕೊಂಡು ಲಾಸ್ಟಿಗೆ ಯಕ್ಷಗಾನವೇ ಬೇಡ ಅಂತ ಬಿಟ್ಟರು ಅವರು. ಯಕ್ಷಗಾನದಿಂದಲೇ ಹೊರಗೆ ಬಂದರು. 1000 ಅದು ಆ ಇಸವಿ ನೆನಪಾಗುವುದಿಲ್ಲ, ಆಯ್ತಾ. 4 ವರ್ಷ ಧರ್ಮಸ್ಥಳ ಮೇಳ ಮಾಡಿದ್ರು. ಕೊನೆ ವಿಠಲ ಶಾಸ್ತ್ರಿಗಳು ಎಲ್ಲ ಇದ್ರು ಆಗ. ಕೊನೆಯ ವರ್ಷ ವಿಠಲ ಶಾಸ್ತ್ರಿಗಳ ಜೊತೆಗೆ ಅಂತ ಅಶೋಕ ಭಟ್ರು ಹೇಳಿದ್ರು, ನನಗೆ ಅದು ಗೊತ್ತಿಲ್ಲ. ಆಯ್ತು, ಕೊನೆಯ ವಿಠಲ ಶಾಸ್ತ್ರಿಗಳ ಜೊತೆಗೆ ಇವರ ಅಂಡರ್ನಲ್ಲಿ ಇದ್ದದ್ದು ಎಲ್ಲರೂ. ಮಂಜೆ ದೇವರ ಕಾಲದಲ್ಲಿ ಧರ್ಮಸ್ಥಳ ಮೇಳ ನಡೆಸಿದ್ದವರು. ಆಮೇಲೆ ಇಷ್ಟವರೆಗೆ ಆ ಧರ್ಮಸ್ಥಳ ಮೇಳ ನಿಲ್ಲಲಿಲ್ಲ. ಮಂಜೆ ಕಾಲ ವೀರೇಂದ್ರ ಇದು ಮತ್ತು ರತ್ನಾವರ ಮೇಳ ನಂತರ ವೀರೇಂದ್ರ ಹೆಗ್ಡೆ ಈಗ ನಡೀತಾ ಉಂಟು. ಅಂಥ ಮೇಳ ಲಾಸ್ಟ್ ಮಾಡಿ ಆಮೇಲೆ ಮನೆಯಲ್ಲಿ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿ ಅಲ್ಲಿಂದಲ್ಲಿ ಮಾಡಿ ಕಷ್ಟದ ಜೀವನ ನಮ್ಮ ಖರ್ಚು ಜೀವನ ಸಾಗಿಸಿದ್ದು. ಅಂತೂ ತೊಂದರೆ ಇಲ್ಲ, ನಾವು ಇದರಲ್ಲಿ ತೃಪ್ತಿ ಪಟ್ಟು ಹೋಗ್ತೇವೆ. ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಅವರಿಗಾಗಿ ಇದರಲ್ಲಿ ತೃಪ್ತಿ ಪಟ್ಟು ಹೋಗಬೇಕು. ಅವರು ಕಷ್ಟದಿಂದ ಆಗ ಅವರು ಯಕ್ಷಗಾನಕ್ಕೆ ಹೋಗಬಾರದು, ಅಂದರೆ ಮಕ್ಕಳು ಅದರಲ್ಲಿ ಮುಂದುವರಿಸಿದ್ರೆ ಅದು ಒಳ್ಳೆಯದಾಗಲಿಕ್ಕಿಲ್ಲ ಅಂತ. ನಮ್ಮ ಅಣ್ಣಂದಿರಿಗೆ ಅವರು ವಿದ್ಯಾಭ್ಯಾಸ ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅವರು. ಹಾಗಾಗಿ ಇನ್ನು ಅವರಿಗೆ ಯಕ್ಷಗಾನ ಬರಲಿ ಅಂತ ಅವರ ಅಣ್ಣಂದಿರಿಗೆ ಕಳಿಸಿದ್ದು. ಅದು ಈ ಮಗವಾರ ಕೃಷ್ಣ ಭಾಗವತರು ಅಣ್ಣಂದಿರಿಗೆ ಹೇಳಿಕೊಡುವಾಗ ನನಗೆ ಒಟ್ಟಿಗೆ ಹೇಳಿಕೊಟ್ಟದ್ದು. ಅಲ್ಲಿ ಕೆಲವರಿಗೆಲ್ಲ ಹೇಳಿಕೊಡ್ತವರು. ಹಾಗೆ ಅದು ಆಟೋಮೆಟಿಕ್ ಬಂದದ್ದು. ಅವರು ಊಟ ಹೋಗುವಾಗ ತಿಂಡಿಗೆ ಹೋಗುವಾಗ ನಾನು ಪಟ ಬಾಯಿಸುವಾಗ ಅವರಿಗೆ ಒಳ್ಳೆ ಬೇಸ ಹಾಗೆ ಬಸಿ ನೋಡ ಹಾಗೆ ಅಭ್ಯಾಸ ಆಗಿ ಮತ್ತೆ ನಮ್ಮ ತಂದೆಯವರು ಚಂದ ಬದಲ ಭಾಷೆ ತೊಂದರೆ ಇಲ್ಲ ಅಂತ ಹೇಳಿ ಭಾಗವತಿಗೆ ಬೇಡ ಮತ್ತೆ ಯಾವುದು ಬೇಡ ಅಂತ, ಮತ್ತೆ ಯಕ್ಷಗಾನ ಬೇಡ, ವಿದ್ಯಾಭ್ಯಾಸ ಹೋಗಲಿ, ಅಣ್ಣಂದಿರು ಹೊದ್ದು ಸಾಕು. ಹಾಗೆ ನಾನು ಕಷ್ಟಪಟ್ಟು ತಪ್ಪಿಸಿ ಹೈಸ್ಕೂಲ್ಗೆ ಹೋಗುವ 2 ದಿನದಲ್ಲಿ ಯಾವಾಗಲೂ ಆಟ. ಆ ದಿವಸ ಮನೆಗೆ ಹೋಗ್ಲಿಕ್ಕಿಲ್ಲ, ಅಲ್ಲೇ ನಿಲ್ಲೋದು. ಆಟ ನೋಡಿ ಮರುದಿನಲ್ಲಿ ಸ್ನಾನ ಮಾಡಿ ಮತ್ತೆ ಸ್ವಾಮೀಜಿಯವರು ಸ್ವಲ್ಪ ಹತ್ತಿರ ಉಂಟು. ಹಾಗೆ ಹೋಯಿತು. ಹಾಗೆ ತಂದೆಯವರು ನಮ್ಮ ಮಕ್ಕಳಿಗೆ ಬೇಡ, ನಾನು ಕಷ್ಟಪಟ್ಟದ್ದು ಸಾಕು ಅಂತ. ನನಗೆ ಹೇಗೆ ಬಂತು ಅಂತ ದೇವರ ಹತ್ರವೇ ಕೇಳಬೇಕು ಅಷ್ಟೇ. ಸರ್, ತಾವು 6ನೇ ತರಗತಿಯಿಂದಲೇ ಈ ಭಾಗವತಿಕೆಯನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿದವರು. ಹೀಗಿರುವಾಗ ಆ ಕಾಲದಲ್ಲಿ ತಮ್ಮೊಂದಿಗೆ ಶಾಲೆಯಲ್ಲಿ ಕಲಿತವರು ಯಾರಾದ್ರೂ ಹೀಗೆ ಯಕ್ಷಗಾನದ ರಂಗದಲ್ಲಿ ಬಂದು ಈಗಲೂ ತಮಗೆ ಪರಿಚಯ ಇರೋರು ಯಾರಾದ್ರೂ ಇದ್ದಾರೆ ಸರ್, ತಮ್ಮ ಹಳೆಯ ಸ್ನೇಹಿತರು? ನಾನು ಶಾಲೆಗೆ ಹೋಗುವಾಗ ಅಲ್ಲ ಕಾಲೇಜಿಗೆ ಕಾಲೇಜಿಗೆ ತಮ್ಮೊಂದಿಗೆ ಕಲಿತವರು ಯಾರಾದ್ರೂ ಇದೆ ಯಕ್ಷಗಾನ ರಂಗದಲ್ಲಿ? ಕಲಿತು ಕೆಲಸ ಮಾಡಿದವರು ಇದ್ದಾರೆ ಕಾಲೇಜಲ್ಲಿ. ಒಟ್ಟಿಗೆ ಪುರುಷೋತ್ತಮ ಪೂಂಜರು ಭಾಗವತರು ನನ್ನಿಂದ 2 ವರ್ಷ ಸೀನಿಯರ್ ಅವರು. ಗೌರ್ಮೆಂಟ್ ಕಾಲೇಜಲ್ಲಿ, ಇಲ್ಲಿ ಸರ್ಕಾರಿ ಕಾಲೇಜು, ಗೌರ್ಮೆಂಟ್ ಕಾಲೇಜ್ ಮಂಗಳೂರಲ್ಲಿ. ಅವ ಯಕ್ಷಗಾನದಲ್ಲಿ ಅವರು ವೇಷ ಮಾಡಿದಾಗ ಒಂದು ಬುಟ್ಟಿಗೆರೆ ಪುರುಷೋತ್ತಮ ಪೂಂಜರು ಮತ್ತೆ ಭಾಗವತರು ಮತ್ತೆ ಯಾರಂದ್ರಪ್ಪ
ಮದಂಗಲ್ ಅಶೋಕ ಅಂತ, ಅಶೋಕ್ ಭಟ್ ಅಂತ ಮದಂಗಲ್ ಅವರು, ಅವರೆಲ್ಲ ನಮ್ಮ ಸೀನಿಯರು. ನಾನು ಆಗ ಕಾಲೇಜಲ್ಲಿ ಇದು ಅವರು ಕಲ್ತದ್ದಲ್ಲ, ಅವರೆಲ್ಲ ಕಲ್ತಿದ್ದಾರೆ, ನಾನು ಕಲಿಯದೆ ಬಾರಿಸೋದು. ಆಗ ಚಂದ ಬರಲಿಲ್ಲ, ಭಾಗವತಿ ಮಾಡಲಿಕ್ಕಿಲ್ಲ ಅವರು. ಮತ್ತೆ ಪೂಕಳ ಲಕ್ಷ್ಮೀನಾರಾಯಣ ಬರ್ತಿದ್ರು ಆಗ ಕಾಲೇಜಲ್ಲಿ. ಮತ್ತೆ ಈಗ ಯಾರು ಅಂತ ನೆನಪಿಲ್ಲ, ಅಂತೂ ಅವರೆಲ್ಲ ಇದ್ದಾರೆ. ಅವರೊಂದಿಗೆ ಸೇರಿ ನೀವು ಆಗ ಅವರೊಟ್ಟಿಗೆ ಒಡನಾಟ ಹೇಗಿತ್ತು ಸರ್? ಆಮೇಲೆ ಒಡನಾಟ ಶುರುವಾಯಿತು ಪ್ರೋಗ್ರಾಮ್ ಎಲ್ಲ. ಮತ್ತೆ ಕೋಟೆಕಾರ ಕಲಾ ಗಂಗೋತ್ರಿ, ಕೋಟೆಕಾರ್ನಲ್ಲಿ ಪುರುಷೋತ್ತಮ ಪೂಂಜರು ಅಲ್ಲಿ ಸಕ್ರಿಯ ಇದು ಮೆಂಬರ್ ಅವತ್ತು. ಆಗ ಅಲ್ಲಿ ಕೈರಂಗಾಳಕ್ಕೆ ಮತ್ತೆ ಅಲ್ಲಿ ಪೂಪಾಡಿಗಲ್ಲು ಅಲ್ಲಿ ಇಲ್ಲೆಲ್ಲ ಆಟಕ್ಕೆ ನಾನು ಚಂದ ಮೊದಲು ಬಾರಿಸಲಿಕ್ಕೆ ಹೋಗ್ತಿದ್ದೆ. ಈ ಆನೆಗುಂಡಿ ಗಣಪತಿ ಭಟ್ರು ಅಂತ ಇದ್ದಾರೆ, ಅವರು ಇದೇ ಕಲಾ ಗಂಗೋತ್ರಿಯ ಮೈನು ಹೇಳಿ ಡೈರೆಕ್ಟರ್ ಅವರು. ಸುಮಾರು ಜನ ಇದ್ದಾರೆ ಹಾಗೆ. ಸರ್, ಈಗಾಗಲೇ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ಅವರ ಬಗ್ಗೆ ಹೇಳಿದ್ರಿ. ಅವರ ಬಗ್ಗೆ ಇನ್ನು ನಿಮಗೆ ಯಾವ್ದಾದ್ರು ಅವರೊಟ್ಟಿಗೆ ಇರುವಂತಹ ನೆನಪುಗಳಾಗಿರ್ಬೋದು, ಕಳೆದಂತಹ ಕ್ಷಣಗಳಾಗಿರ್ಬೋದು ನೆನಪಿದ್ರೆ? ಯಾವುದು? ಬೊಟ್ಟಿಕೆರೆ ಪುರುಷೋತ್ತಮ ಅವರು ವೇಷ ಮಾಡ್ತಾ ಇದ್ರು. ಅವರು ವೇಷ ಚಂದ ಮೊದಲೇ ಬಾರಿಸ್ತಾ ಇದ್ದೆ. ಮತ್ತೆ ಭಾಗವತಿಗೆ ಮೊದಲೇ ಬಾರಿಸಿದ್ದೇನೆ ಅಷ್ಟೇ. ಮತ್ತೆ ಭಾಗವತಿಗೆ ಶುರು ಮಾಡಿದ ಮೇಲೆ ನನಗೆ ಅವರ ಇದು ಟಚ್ ಕಡಿಮೆ ಆಯಿತು. ಯಾಕಂದ್ರೆ ಅವರು ಮೇಳಕ್ಕೆ ಹೋದರು, ನಾನು ನಮ್ಮ ಮೇಳಕ್ಕೆ ಹೋದೆ, ನಮ್ಮ ಸ್ಥಳಕ್ಕೆ. ಆಮೇಲೆ ಅವರ ಪ್ರಸಂಗಗಳು ಮಾತ್ರ ಅದನ್ನು ಮೆಚ್ಚುವಂಥದ್ದೇ. ಪ್ರಸಂಗಗಳು ತುಳುವಿನಲ್ಲಿಯೂ ಕನ್ನಡದಲ್ಲಿಯೂ ಪ್ರಸಂಗಗಳು ಬರೆದಿದ್ದಾರೆ. ನಮ್ಮ ಕದ್ರಿ ಮೇಳದಲ್ಲಿ ಇರುವಾಗ ತುಳು ಪ್ರಸಂಗಗಳು ಧರ್ಮ ಚಾವಡಿ ಅಂತ, ಗೌಡ ಕೇಂಜವಿ, ಮತ್ತೆ ಕೆಲವರು ನೆನಪಾಗುವುದಿಲ್ಲ, ಇಂಥ ಕೆಲವು ಪ್ರಸಂಗಗಳು ಹಿಟ್ಟಾಗಿದೆ. ಅಂಥ ಪದ್ಯ ರಚನೆ, ಒಳ್ಳೆಯ ಸಾಹಿತ್ಯ, ಛಂದಸ್ಸು ಪ್ರಕಾರವಾಗಿ ಒಳ್ಳೆ ಬರೆದಿದೆ. ಮತ್ತೆ ಕನ್ನಡ ಪ್ರಸಂಗಗಳು ಸುಮಾರು ಬರೆದಿದ್ದಾರೆ. ನಮ್ಮ ಧರ್ಮಸ್ಥಳ ರಾಜ ದ್ರುಪದ ಅಂತ ಬರೆದು ಬಿಟ್ಟಿದ್ದಾರೆ. ಆಯ್ತಾ? ಹಾಗೆ ಅವರ ಪ್ರಸಂಗದ ಬಗ್ಗೆ ಅವರ ಕವಿತಾ ರಚನೆ ನಂಬರ್ 1, ಅದು ಮೀರ್ಲಿಕ್ಕಿಲ್ಲ. ಪೊನ್ನಾಳು ವರ ತೆರಿಪುವಳು ಪೊನ್ನಾಳು ನಲಿಪುವಳು ಪೊನ್ನಾಳು ವರ ತೆರಿಪುವಳು ತೂಗಾಳು. ನನಗೇನು ಬರುವುದಿಲ್ಲ. ನಾ ಆ ಭಾಗಕ್ಕೆ ಕೂತ್ಕೊಳ್ತಿದ್ದೆ. ಅದು ಭರತನಾಟ್ಯ ಒಬ್ಬ ಅರಸನಿಗೆ ಕಳ್ಳು ಗುಡಿಸಿ ಅವ ಹೀಗೇ ನೋಡಿದ ಒಬ್ಬಳನ್ನು, ಆಯ್ತಾ? ಆಗ ಅವಳು ಡ್ಯಾನ್ಸ್ ಮಾಡೋದು. ಆ ಪದ್ಯಕ್ಕೆ ನಾವು ಕೂತ್ಕೊಳ್ತಿದ್ದೆ. ನಮ್ಮದು ಸೆಟ್ಟಿಂಗ್ ಇತ್ತಾಗ. ನನ್ನದು ಪದ್ಯ ಮಾಂಬಾರಿ ಸುಬ್ರಹ್ಮಣ್ಯ ಭಟ್ರ ಚಂಡೆ, ಪುಂಡಿಯ ಕೃಷ್ಣ ಭಟ್ರ ಮೊದಲೇ, ಅದು ನಮ್ಮ ಸೆಟ್ಟಿಂಗ್ ಇತ್ತು. ಇನ್ನೊಬ್ಬರಿಗೆ ಆಡಲಿಕ್ಕೆ ಆಗ್ತಿರ್ಲಿಲ್ಲ. ಅದು ನಾವು ಮಾಡಿದ ಸೆಟ್ಟಿಂಗ್ ಉಂಟಲ್ಲ, ಪಾತಾಳ ಅಂಬಪ್ರಸಾದನ ನೃತ್ಯ. ನನಗೆ ಅದು ಯಾವಾಗ ಹೀಗೆ ಹೋಗುವಾಗ ನೆನಪಾಗುವುದು. ಅದು ಅದರಲ್ಲಿ ಬಾಯಿತಾಳ ಎಲ್ಲ ಉಂಟು. ಕೊನೆಗೆ ಆ ಬಾಯಿತಾಳಕ್ಕೆಲ್ಲ ನಮ್ಮ ಚಂಡೆ ಮೊದಲೇ ಸಂವಾದಗಳೆಲ್ಲ ಉಂಟು ಆ ಪದ್ಯದ ಹಾಗೆ. ಇದು ಅದೇ ಅದು ತುಳುವಿನಲ್ಲಿ ಉಂಟು. ಅದು ತಕ್ಕಿತ ತಗದಿಮೆ ತಗತ ಲಾಂಗು ತಗ ದಿಕ್ಕಿತ ತಗದಿಮೆ ತಗ ಜನತೆ, ಇಷ್ಟಕ್ಕೆ ತುಳು ಶಬ್ದಗಳನ್ನು ಹಾಕಿ ಪದ್ಯ ಬರ್ತಿದ್ದಾರೆ. ಲಕ್ಕಿದೆ ನನಗೆ ಅದು ಬಾಯಿಗೆ ಬರುವುದಿಲ್ಲ. ಈಗ ಅದು ಮರ್ತೋಯ್ತಲ್ಲ. ಹಾಗಾಗಿ ಅದರಲ್ಲಿ ಇದ್ದದ್ದು ಅದು ಪೂಂಜರ ಬರೆದದ್ದು ಭಾಗವತ. ಹಾಗೆ ತುಳು ಪದ್ಯದಲ್ಲಿ ಅದೊಂದು ಮಾತ್ರ. ಮತ್ತೆ ಗೆಜ್ಜದ ಪೂಜೆ ಅದು ಫೇಮಸ್ ಆಗಲಿಕ್ಕೆ ಕಾರಣ ಒಂದು ಸೆಟ್ಟಿಂಗ್. ಅದರಲ್ಲಿ ಈ ಮನೋಹರ್ ಕುಮಾರ್ ಅಂತ ಹೇಳುವ ಒಂದು ನಾಗ ಅಂತ ಒಂದು ಪಾತ್ರ ಉಂಟು. ಅದು ರೈಸ್ ಇತ್ತು, ನಾನಿಲ್ಲದ ರೈಸ್ ಇತ್ತಿಲ್ಲ ಅದು. ಆಯ್ತಾ? ಅದರಲ್ಲಿ ನನಗೂ ಹೆಸರು ಬಂತು, ಅವನಿಗೂ ಬಂತು ಹೆಸರು. ಅದರಲ್ಲಿ ಒಂದು ಗೆಜ್ಜೆ ಕಟ್ಟುವಾಗ ಒಂದು ಪದ್ಯ ಉಂಟು. ಕಟ್ಟಿದ ಗೆಜ್ಜೆಯ ನಾದಗೆ ಮರುಗುತ್ತ ಇಟ್ಟಲು ಹೆಜ್ಜೆಯ ಭಾರದಲ್ಲಿ ಅಂತ. ಅದು ಭಾರಿ ಫೇಮಸ್ ಆಗಿದೆ. ಹಾಗೆ ಅಷ್ಟೇ ಅಲ್ಲ, ಫೇಮಸ್ ನಾನು ಹೊಗಳಿ ಹೇಳೋದಲ್ಲ ಅಲ್ರು. ಅದು ಎಲ್ಲರೂ ಪ್ರೋಗ್ರಾಮಿಗೆ ಹೋದ ಅದೊಂದು ಪದ್ಯ ಅಂತೇಳಿ ಅದು ಸೆಟ್ಟಿಂಗು. ಆ 3 ಚರಣವನ್ನು 3 ರಾಗದಲ್ಲಿ ಹೇಳೋದು ಅದು. ಹಾಗೆ ಸರ್, ನಾವು ಯಾವುದೇ ಕಲೆಯನ್ನ ಕಲಿಯುವಾಗ ಅಥವಾ ಅಭ್ಯಾಸ ಮಾಡುವಾಗ ನಮ್ಮ ಕುಟುಂಬದ ಬೆಂಬಲ ನಮಗೆ ಅಷ್ಟು ಮುಖ್ಯವಾಗಿರ್ತದೆ. ತಮ್ಮ ಒಂದು ಯಕ್ಷಗಾನ
ಪಯಣದಲ್ಲಿ ನಿಮ್ಮ ಕುಟುಂಬದ ಬೆಂಬಲ ನಿಮಗೆ ಎಷ್ಟು ಮುಖ್ಯವಾಗಿತ್ತು ಸರ್? ಕುಟುಂಬದವರು ಸಪೋರ್ಟ್ ಮಾಡಬೇಕು. ನನಗೆ ನನ್ನ ಹೆಂಡತಿ ಮಕ್ಕಳು ಸಪೋರ್ಟ್ ಮಾಡಿದ್ದಾರೆ. ಕುಟುಂಬದಲ್ಲಿ ನಮ್ಮ ಮತ್ತೆ ಯಕ್ಷಗಾನದ ಕುಟುಂಬ ಆದ ಕಾರಣ ಎಲ್ಲರೂ ಯಕ್ಷಗಾನ ಪ್ರಿಯರೇ. ನನ್ನ ಅಕ್ಕಂದಿರು ಬಾಯನ್ನಲ್ಲೊಬ್ಬರು ಅಕ್ಕ ಇದ್ದಾರೆ, ಬಾಯ ಜೀಕನ ಅವಳ ತಾಯಿ, ಅವರಿಗೆ ಪದ್ಯಗಳು ಕೂಡ ಬಾಯಿಪಾಠ ಉಂಟು, ಪ್ರಸಂಗ ಪದ್ಯಗಳು. ಮತ್ತೆ ಎಲ್ಲರೂ ಯಕ್ಷಗಾನದ ಪ್ರಿಯರೇ. ಹಾಗಾಗಿ ಕುಟುಂಬದ ಬೆಂಬಲದಿಂದ ನೀವು ಇಲ್ಲಿಯವರೆಗೆ ತಲುಪಿ. ಇನ್ನು ಹಿರಿಯ ಕಲಾವಿದರೊಟ್ಟಿಗೆ ತಮ್ಮ ಒಡನಾಟ ಹೇಗಿತ್ತು ಸರ್? ಚೆನ್ನಾಗಿತ್ತು. ನನ್ನ ಮೇಲೆ ಒಳ್ಳೆ ಪ್ರೀತಿ ವಿಶ್ವಾಸ ಇತ್ತು. ಏನಾದರೂ ವ್ಯತ್ಯಾಸ ಆಗಬೇಕಿದ್ದರೆ ಅವ್ರು ನನ್ನ ಹತ್ರ ಕೇಳ್ತಿದ್ರು, ನಾನು ಅವ್ರ ಹತ್ರ ಕೇಳ್ತಿದ್ದೆ. ತಾವು ಭಾಗವತರಾಗಿ ಹಲವಾರು ಹಾಡುಗಳನ್ನ ಹಾಡಿದವರು. ಈಗ ನಿಮಗೆ ಯಾವುದೋ ಒಂದು ಹಾಡು ಹಾಡ್ಲಿಕ್ಕೆ ನಿಮಗೆ ಇಷ್ಟ ಅಂತ ತೋರುವ, ತಮ್ಮ ಭಾವನಾತ್ಮಕ ಬೆಸುಗೆಯನ್ನು ಹೊಂದಿಕೊಡುವಂತ ಒಂದು ಹಾಡು ಅಂತ ಇದ್ರೆ ಯಾವ್ದಾಗಿರ್ಬೋದು ಸರ್? ನನಗೆ ಎಲ್ಲ ಪದ್ಯವೂ ಇಷ್ಟವೇ, ಎಲ್ಲ ಹಾಡು ಇಷ್ಟವೇ, ಎಲ್ಲ ರಾಗಗಳು ಇಷ್ಟವೇ. ಯಾವ್ದಾದ್ರು ಒಂದು ಹಾಡು ತಮಗೆ ಅಚ್ಚುಮೆಚ್ಚು ಅಂತ ಹೇಳ್ತಾ ಇದ್ದೆ? ಅಚ್ಚುಮೆಚ್ಚಾಗಿ ನನಗೆ ತನ್ನಿಂದ ತಾನೇ ಬರುವುದಲ್ಲ, ನಾನು ಹಾಡುವುದಲ್ಲ. ಅದು ಪ್ರೇಕ್ಷಕರಿಂದ ಇದು ಒಳ್ಳೆ ಅಭಿಪ್ರಾಯ ಬರ್ತದೆ. ಹಾಗೆ ನಾನಿಗೆ ಇಂಥದ್ದೇ ಅಚ್ಚುಮೆಚ್ಚು ಅಂತ ಹೇಳುವುದಿಲ್ಲ. ಎಲ್ಲ ಪ್ರಸಂಗದಲ್ಲಿ ಎಲ್ಲ ಪದ್ಯಗಳು ಒಳ್ಳೆಯದೇ, ಎಲ್ಲ ರಾಗಗಳು ಒಳ್ಳೆಯದೇ. ಸರ್, ಈಗ ನಾವು ಯಕ್ಷಗಾನ ರಂಗದಲ್ಲಿರುವಾಗ ಕೆಲವೊಮ್ಮೆ ಯಾವ್ದಾದ್ರು ಒಂದು ಘಟನೆಗಳು ನಮ್ಮ ಮನಸ್ಸಿಗೆ ಬೇಸರ ಮಾಡ್ಬೋದು, ಅಥವಾ ಕಷ್ಟಕರವಾದ ಯಾವ್ದಾದ್ರು ಒಂದು ಸಂದಿಗ್ಧ ಪರಿಸ್ಥಿತಿಗಳು ಒದಗ್ಬೋದು. ತಮ್ಮ ಯಕ್ಷಗಾನ ಜೀವನದಲ್ಲಿ ಹಾಗೇನಾದ್ರೂ ಒಂದು ಅನುಭವ ಇದ್ರೆ ಕಷ್ಟ ಅಂತ ತೋರಿಸಿ? ಏನೋ ಸಣ್ಣ ಪುಟ್ಟದಾಗಿರ್ಬೋದು, ಅದು ರಂಗಸ್ಥಳದಿಂದ ಕೆಳಗೆ ಹೋಗಿ ಅದು ಮರೀತದೆ. ಅದನ್ನು ಇಟ್ಟುಕೊಳ್ಳುವುದೇ ಇಲ್ಲ. ಹೌದು ಸರ್, ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಕೂಡ ಯಕ್ಷಗಾನವನ್ನ ಮುಂದುವರಿಸಬೇಕು ಅಂತ ನಿಮಗೆ ತೋರಿದ್ದು ಯಾವಾಗ ಸರ್? ಅದನ್ನೇ ಯೋಚಿಸಿಕೊಂಡು ಹೋಗಬಾರ್ದು. ಯಾಕಂದ್ರೆ ಅದನ್ನ ಅಲ್ಲಿಯೇ ಬಿಡಬೇಕು. ಮತ್ತೆ ಅದಲ್ಲಿಗೆ ಬಿಟ್ಟರೆ ಮರುದಿನಕ್ಕೆ ನಮ್ಮ ಪ್ರದರ್ಶನಕ್ಕೆ ಉಪಕಾರ ಆಗ್ತದೆ. ತಮ್ಮ ಇಷ್ಟು ವರ್ಷಗಳ ಯಕ್ಷಗಾನ ಜೀವನ ಪಯಣದಲ್ಲಿ ತಮಗೆ ಯಾವ್ದಾದ್ರು ಒಂದು ಘಟನೆ ಇನ್ನೂ ಮರಿಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನು ಯಾವಾಗ್ಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ಯಾವ್ದಾದ್ರು ಘಟನೆ ಇದ್ರೆ ಸರ್? ಯಾವುದಪ್ಪ, ನನಗೆ ಘಟನೆ ಆಗಿದ್ದು ನೆನಪಾಗುವುದಿಲ್ಲ. ಯಾರೊಂದಿಗಾದ್ರೂ ಇದ್ದಂತಹ ಒಡನಾಟ ಅಥವಾ ಏನೇ ಆಗಿರ್ಬೋದು ಯಕ್ಷಗಾನ ರಂಗದಲ್ಲಿ ತಮಗೆ ಮರಿಲಿಕ್ಕೆ ಆಗದೇ ಇರುವಂತಹ? ಮರೀಲಿಕ್ಕೆ ಆಗದ್ದು ಯಾವುದೂ ಇಲ್ಲ, ಎಲ್ಲ ಮದುವೆ ಎಲ್ಲೋ ನೆನಪಿರುವುದೇ. ಸರಿ, ಈಗ ನೀವು ಹೀಗೆ ತಲುಪಿ ಯಕ್ಷಗಾನಕ್ಕೆ ತಲುಪಿದ್ರಿ. ಒಂದು ವೇಳೆ ತಾವು ಯಕ್ಷಗಾನದಲ್ಲಿ ಮುಂದುವರಿಯದೇ ಇದ್ರೆ ತಾವು ಈ ಹೊತ್ತಿಗೆ ಬೇರೆ ಯಾವ ಕ್ಷೇತ್ರದಲ್ಲಿ ಇರ್ತಿದ್ರಿ ಎಂಬುವಂತಹ ಒಂದು ಚಿಂತೆ? ಯಾವ್ದಾದ್ರು ಕೆಲಸದಲ್ಲಿ ಇರ್ತಿದ್ದೆ, ಯಾವುದೋ ಜಾಬ್, ಗೌರ್ಮೆಂಟ್ ಬ್ಯಾಂಕ್ ಯಾವುದೆಲ್ಲ ಇರ್ತಿದ್ದೆ. ಯಾವುದಲ್ಲೂ ನಂದು ಪಾಸ್ ಆಗಲಿಲ್ಲ. ಸರಿ, ಇನ್ನು ಮುಂದಿನ ಪೀಳಿಗೆ ಅಂತ ಹೇಳುವಾಗ ಮುಂದಿನ ಯುವಕರಿಗೆ ಯುವತಿಯರಿಗೆ ತಮ್ಮ ಒಂದು ಮಾತೇನು ಸರ್? ಅಂದ್ರೆ ಇನ್ನು ಭಾಗವತಿಕೆಯನ್ನು ಕಲಿಯುವಂತವರಿಗೆ ತಾವು ಹೇಳುವಂತಹ ಏನಾದ್ರು ಮಾತಿದ್ರೆ? ಭಾಗವತಿ ಕಲಿಯೋರಿಗೆ ನಾ ಹೇಳಿದಷ್ಟೇ, ಒಂದು ಪ್ರಸಂಗ ಕಂಠಪಾಠ ಬರಬೇಕು, ಶ್ರುತಿಬದ್ಧವಾಗಿ ಹಾಡಬೇಕು, ಸಾಹಿತ್ಯ ಶುದ್ಧ ಇರಬೇಕು, ಮತ್ತೆ ರಂಗವನ್ನು ನೋಡಿಕೊಂಡು ಪದ ಹೇಳಬೇಕು. ರಂಗವನ್ನು ನೋಡಿ ಅಂದರೆ ಕಲಾವಿದನನ್ನು ನೋಡಿಕೊಂಡು, ಕಲಾವಿದನಲ್ಲಿ ಎಷ್ಟು ಕಲೆ ಉತ್ಪತ್ತಿ ಆಗ್ತದೆ ಅದು ಇವನಿಗೆ ಗ್ರಾಹ್ಯ ತಗೊಳ್ಬೇಕು. ಅವನನ್ನು ಕಾಣಿಸ್ಬೇಕು, ಬರೇ ತನ್ನ ಪದ್ಯ ಅಂತ ಕಾಣಿಸ್ಬಾರ್ದು. ಹಾಗಾಗಿ ರಂಗವನ್ನು ಪ್ರೇಕ್ಷಕರಿಂದ ಆಕರ್ಷಿಸಲ್ಪಟ್ಟು ರಂಗದಲ್ಲಿ ಪ್ರಯೋಗಗಳನ್ನು ಮಾಡಬೇಕು. ಈಗ ನಾವು ಯಕ್ಷಗಾನವನ್ನು ಮುಂದಿನ ಕಾಲ ಮತ್ತು ಈಗ ಅಂದ್ರೆ ಈ ಎರಡು ಇದರ ನಡುವೆ ಇರುವ ವ್ಯತ್ಯಾಸ ಏನು ಅಂತ ನಿಮಗೆ ಅನಿಸ್ತದೆ ಸರ್? ವ್ಯತ್ಯಾಸ ಸುಮಾರಾಗಿದೆ, ಪ್ರತಿಯೊಂದು ವಿಷಯದಲ್ಲಿ ವ್ಯತ್ಯಾಸ ಆಗಿದೆ. ಏನೆಲ್ಲ ಆಗಿರ್ಬೋದು? ಅದು ಏನೆಲ್ಲ ಹೇಳಿದ್ರೆ ಒಂದು ದಿವಸ ಬೇಕು ಹೇಳಲಿಕ್ಕೆ. ಯಾಕಂದ್ರೆ ಮೊದಲ ನಾನು ಈ ದೊಂದಿ ಬೆಳಕಿನ ಆಟ ನೋಡಿದ್ದೇನೆ. ದೊಂದಿ ಹೋಗಿ ಗ್ಯಾಸ್ ಲೈಟ್ ಪೆಟ್ರೋಮ್ಯಾಕ್ಸ್ ಬಂತು, ಪೆಟ್ರೋಮ್ಯಾಕ್ಸ್ ಬಂತು, ಮತ್ತೆ ಈ ಜನರೇಟರ್ ಬಂದು ಈ ಟ್ಯೂಬ್ ಲೈಟ್ಗಳೆಲ್ಲ ಬಂತು. ಇಂದಿಗೆ ಮುಂದೆ ಎಂತೆಲ್ಲ ಬರ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ, ಆಯ್ತಾ? ಅದು ಅಲ್ಲಿವರೆಗೆ ಚೇಂಜ್ ಆಗಿದೆ. ಮತ್ತೆ ವೇಷಧಾರಿಗಳು ಯಾರು ಚೇಂಜ್ ಆಗಲಿಲ್ಲ. ಈಗ ಯಾವುದೇ ಪಾತ್ರ ಉಂಟು, ಇದು ಯಾವ ವೇಷ ಮಾಡಬೇಕು, ಹೇಗೆ ಬಂಡಗಾರಿಕೆ, ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ ಅಂತ. ಈಗ ಇಂದಿನ ಯುವಕರನ್ನು ಯಕ್ಷಗಾನದ ಬಳಿ ಹೆಚ್ಚು ಸೆಳೆಯುವುದಕ್ಕಾಗಿ ಏನು ಮಾಡ್ಬೋದು ಸರ್? ಯಾವ ವಿಷಯ ಆಗಿರ್ಬೋದು ಅವರನ್ನು ಹೆಚ್ಚು ಯಕ್ಷಗಾನದತ್ತ ಸೆಳೆಯುವುದು? ಇನ್ನು ಯುವಕರನ್ನು ಅದೇ ನಾನು ಹೇಳಿದಲ್ಲ,
ಯಕ್ಷಗಾನದಲ್ಲಿ ಅವ ಯಕ್ಷಗಾನದಲ್ಲಿ ಬರಬೇಕಾದ್ರೆ ರಾಮಾಯಣ ಮಹಾಭಾರತ ಭಾಗವತ ಅದರ ಕಥೆಗಳು ಗೊತ್ತಿರಬೇಕು, ಮತ್ತೆ ಪ್ರಸಂಗಗಳು ರಚನೆ ಅದನ್ನು ಓದಬೇಕವ, ಮತ್ತೆ ಪ್ರತಿ ಪಾತ್ರದಲ್ಲಿ ಏನು ಅದು ಔಚಿತ್ಯ ಅದನ್ನು ನೋಡ್ಬೇಕವ, ಅದನ್ನು ಸ್ಟಡಿ ಮಾಡಬೇಕು. ಅದು ಭಾಗವತ ಆಗಲಿ, ಚಂದ್ರಮದ್ಲೆ ಆಗಲಿ, ವೇಷಧಾರಿ ಆಗಲಿ, ಎಲ್ಲವನ್ನು ಸ್ಟಡಿ ಮಾಡಬೇಕು. ಮಾಡಿದರೆ ಒಳ್ಳೆಯದು, ಮಾಡಿದರೆ ಅವ ಹೇಗೆ ಹೇಳಿದ್ದಾನೋ ಹಾಗೆ ಮತ್ತೆ ಬರೋದು ಅಷ್ಟೇ, ಅವನ ಸ್ವಂತಿಕೆ ಇರುವುದಿಲ್ಲ. ಈಗ ಯಕ್ಷಗಾನ ಹಿಮ್ಮೇಳ ಆಗ್ಲಿ ಮುಮ್ಮೇಳ ಆಗ್ಲಿ ನಮ್ಮ ಸಹ ಕಲಾವಿದರೊಟ್ಟಿಗೆ ನಮಗೊಂದು ಹೊಂದಾಣಿಕೆ ಇರಬೇಕು. ಆ ಬಗ್ಗೆ ನಿಮ್ಮ ಮಾತು ಹೇಗೆ ಸರ್? ಹೊಂದಾಣಿಕೆ ಬೇಕು ಅಂತ. ಎಷ್ಟು ಮುಖ್ಯ ಅದು ಯಕ್ಷಗಾನದಲ್ಲಿ? ಯಕ್ಷಗಾನದಲ್ಲಿ ಹೊಂದಾಣಿಕೆ ಅಗತ್ಯ. ಭಾಗವತರು ಚಂಡೆ ಮೊದಲೇವರು ಹೊಂದಾಣಿಕೆ ಬೇಕು, ಹಾಗೆ ವೇಷಧಾರಿಗಳು ಹೊಂದಾಣಿಕೆ ಬೇಕು. ಹೊಂದಾಣಿಕೆ ಇದ್ದರೆ ಆ ರಂಗ ಪ್ರದರ್ಶನ ಚೆನ್ನಾಗಿ ನಡೀತದೆ. ಇಲ್ಲೇ ಇದ್ದರೆ ಒಂದು ನೀರಿಗೆ ಎಳೆಯೋ ಮತ್ತೊಂದು ತೋಡಿಗೆ ಎಳಿತದೆ ಅಂತ ಹಾಗಾಗ್ತದೆ ಅಲ್ಲ. ಉದಾಹರಣೆ ಹೇಳಿದ್ದಾನೆ. ಈಗ ರಂಗಸ್ಥಳದಲ್ಲಿ ತಾವು ಹಿಮ್ಮೇಳ ಕಲಾವಿದರು, ಹಿಮ್ಮೇಳ ಕಲಾವಿದರಿಗೆ ಒಂದು ಇತಿಮಿತಿ ಅಂತ ಇದ್ರೆ ಆ ಬಗ್ಗೆ ತಮ್ಮ ಮಾತೇನು ಸರ್? ಇತಿಮಿತಿ ಅಂತ ಅಂದ್ರೆ ಭಾಗವತ ಪ್ರತಿ ರಂಗಸ್ಥಳದಲ್ಲಿ ಭಾಗವತನೇ ನಿರ್ದೇಶಕ. ಚೆಂಡೆ ಮೊದಲೇ ಆಗಲಿ, ಚಕ್ರತಾಳ ಆಗಲಿ, ಪರ್ವೆ ಆಗಲಿ, ವೇಷಧಾರಿ ಆಗಲಿ, ಆ ಭಾಗವತ ಹೇಳಿದಾಗ ಹೋದರೆ ಮಾತ್ರ ಪ್ರದರ್ಶನ ಒಳ್ಳೆದಾಗ್ತದೆ. ಈಗ ಯಕ್ಷಗಾನ ರಂಗದಲ್ಲಿ ಕೆಲವೊಮ್ಮೆ ಪ್ರಶಂಸೆಗಳು ಸಿಗ್ಬಹುದು, ವಿಮರ್ಶೆಗಳು ಸಿಗ್ಬಹುದು. ಇದೆರಡನ್ನು ಒಬ್ಬ ಕಲಾವಿದ ಯಾವ ರೀತಿ ಸ್ವೀಕರಿಸಬೇಕು ಸರ್? ಅದು ನಾನು ಹೇಳಿ ಹಾದಿಲ್ಲ. ಅದು ವಿಮರ್ಶೆ ಎಂತ, ವಿಮರ್ಶೆ ಮಾಡ್ತಾ ಇರ್ತಾರೆ. ಕೆಲವರು ಹೊರಡ್ತಾರೆ, ಕೆಲವರು ಬಿಡ್ತಾರೆ. ಅದನ್ನು ನಾವು ಹೆಚ್ಚು ತಕ್ಕೊಳ್ಬಾರ್ದು ಅಂತ. ಅದನ್ನು ಎಷ್ಟು ಬೇಕೋ ಅಷ್ಟೇ. ನೀವು ಹೊಗಳಿದ್ರೆ ನಗಾಡೋದು, ಬೈದ್ರು ನಗಾಡೋದು, ಹಾಗೆ ಮಾಡಿದ್ರೆ ಸರಿ ಆಗ್ತದೆ. ಇಲ್ಲ ಇದ್ದರೆ ಪ್ರತಿಭಟಿಸಲಿಕ್ಕೆ ಹೋದರೆ ಒಂದಕ್ಕೊಂದಾಗ್ತದೆ. ಯಾಕಂದರೆ ಜಗಳ ಮಾಡಬೇಕು, ವೈರತ್ವ ಬೆಳೀತದೆ. ಅದಕ್ಕಿಂತ ಹೇಳಿದ್ದೆಲ್ಲ ಹೌದಾ, ಸರಿ, ನಿಮ್ಮದು ಒಳ್ಳೆಯದಾಗಿದೆ, ಹೌದಾ, ಸರಿ, ನಿಮ್ದು ಹೌದು, ನೀವು ಬರೀ ದಂಡ ಅವರ, ಹೌದಾ, ಆಯ್ತು, ಇಷ್ಟು ಮಾಡಿ ಬಿಡ್ಬೇಕು ನಾವು, ಅಲ್ಲಿಗೆ ಸರಿ ಆಗ್ತದೆ ಹೊಂದಾಣಿಕೆ. ತಮ್ಮ ಕಾಲದಲ್ಲಿ ಹಿಮ್ಮೇಳದ ಶೈಲಿಗೂ ಈಗಿನ ಕಾಲದಲ್ಲಿ ಹಿಮ್ಮೇಳದ ಶೈಲಿಗೂ ಏನಾದ್ರೂ ವ್ಯತ್ಯಾಸ ಇದ್ರೆ? ವ್ಯತ್ಯಾಸ ಉಂಟು. ಈಗ ಭಾಗವತಿಗೆಯಲ್ಲಿ ವ್ಯತ್ಯಾಸ ಉಂಟು, ಮದ್ದಳೆಯಲ್ಲಿ ವ್ಯತ್ಯಾಸ ಉಂಟು. ಈಗ ಮೊದಲು ಮದ್ದಳೆ ಅಂತ ಹೇಳಿದ್ರೆ ಅದು ಇಷ್ಟೇ, ಇದು ಒಂದು 2 ಫೀಟ್ ಇತ್ತು. ಈಗ ಮೃದಂಗ ಸಂಗೀತದ್ದು ಬಂದಿದೆ, ಅದರ ಪೆಟ್ಟುಗಳೆಲ್ಲ ಸಂಗೀತ ಪೆಟ್ಟು ಶುರುವಾಗಿದೆ. ತಾನ್ಯಾವರ್ತನ ಅದೆಲ್ಲ ಆಗಿದೆ. ಹಳೆಯ ಪರಂಪರೆಯಲ್ಲಿ ಅಷ್ಟು ವ್ಯತ್ಯಾಸ ಉಂಟು ಅಂತ. ಮದ್ದಳೆಯಲ್ಲಿ, ಭಾಗವತಿಗೆಲ್ಲ ಹಾಗೆ ಸಂಗೀತ ಎಲ್ಲ ಮಿಶ್ರ ಆಗಿದೆ. ಮತ್ತೆ ಬೇರೆ ಬೇರೆ ಹಿಂದೂಸ್ತಾನಿಯ ಬಾಕಿ ಉಳಿದ ರಾಗಗಳು ಎಲ್ಲ ಸೇರ್ತದೆ. ಮತ್ತು ಈಗ ಹೊಸ ಶುರುವಾಗಿದೆ. ಯಾವುದಂದರೆ ಅದು ಕೇಳಲಿಕ್ಕೆ ಒಳ್ಳೆಯದಾಗ್ತದೆ. ಯಾವುದಂದ್ರೆ ನಿಮ್ಮ ಭಜನಾ ಶೈಲಿ, ಸಿನಿಮಾ ಶೈಲಿ ಎಲ್ಲ ಕೇಳಲಿಕ್ಕೆ ಖುಷಿ ಆಗ್ತದೆ. ಯಕ್ಷಗಾನ ಅಲ್ಲ ಮಾತ್ರ ಅದು. ಯಕ್ಷಗಾನದ ಬಗ್ಗೆ ಹೇಗೆ ಹೇಳಬೇಕು ಹಾಗೆ ಹೋಗ್ಬೇಕು. ಈಗ ನಾನದು ಈಗ ಗೆಜ್ಜೆದ ಪೂಜೆ ಸಮಯದಲ್ಲಿ ಕೆಲವೆಲ್ಲ ನನಗೆ ಅದು ಸರಿ ಅಂತ ಕೇಳ್ತೇನೆ. ಆದರೆ ಈ ಯಕ್ಷಗಾನಕ್ಕೆ ಅಲ್ಲಿಗೆ ಬೇಕು, ಅದು ಅಷ್ಟೇ. ಅದನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು. ಅದು ಎಲ್ಲ ಪ್ರಸಂಗಗಳೆಲ್ಲ ಅದನ್ನು ತಗೊಂಡು ಬರಬಾರ್ದು. ನಾವೊಂದು ನಡೆ ಮಾಡಿದರೆ, ಹೊಸ್ತು ಮಾಡಿದರೆ, ಈಗ ಹೊಸ ಶೈಲಿ ಅಂತ ಮಾಡಿದರೆ ಅದನ್ನು ಎಲ್ಲ ಪ್ರಸಂಗದಲ್ಲಿ ತಗೊಂಡು ಬರಬಾರ್ದು. ಅದು ತಗೊಂಡು ಬಂದರೂ ಅದು ಹಾಗೆ ಬಂದಿದ್ದಂತ ಗೊತ್ತಾಗಿರಬಾರ್ದು, ಯಕ್ಷಗಾನೀಯವಾಗಬೇಕು. ತಮ್ಮ ಈ ಸುದೀರ್ಘ ಕಾಲದ ಯಕ್ಷಗಾನ ಪಯಣದಲ್ಲಿ ಅನೇಕ ಪ್ರಶಸ್ತಿಗಳನ್ನ, ಸನ್ಮಾನಗಳನ್ನ ಪಡೆದವರು ನೀವು. ಆ ಬಗ್ಗೆ ತಮಗೆ ಎಷ್ಟು ಖುಷಿ ಉಂಟು ಸರ್? ಅದು ಸ್ವಲ್ಪ ತೃಪ್ತಿ ಉಂಟು, ಅಷ್ಟೇ ಹೇಳಬೇಕು. ನಿಮ್ಮನ್ನು, ನಿಮ್ಮ ಭಾಗವತಿಕೆಯನ್ನ ಮೆಚ್ಚಿ ಎಲ್ಲ ಜನರು ಅಥವಾ ತಮ್ಮ ಅಭಿಮಾನಿಗಳು ನೀಡಿದಂತಹ ಬಿರುದು ಭಾಗವತ ಹಂಸ ಎಂಬುವಂಥದ್ದು. ಆ ಬಗ್ಗೆ ತಮ್ಮ ಮಾತು? ಅಭಿಮಾನಿಗಳೆಲ್ಲ ಸೇರಿ ಕೊಟ್ಟಿದ್ದಾರೆ, ಅದರಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ. ನಮ್ಮ ತಂದೆ ತಾಯಿಯರಿಗೂ ನಮ್ಮ ಹಿರಿಯರಿಗೂ ಸಂತೋಷ ಆಗಿರ್ಬೋದು ಅಂತ ನನ್ನ ಭಾವನೆ. ಸರಿ, ಹಾಗಾದ್ರೆ ಯಕ್ಷಗಾನದ ಭವಿಷ್ಯವನ್ನು ಯುವ ಜನರ ಕೈಯಲ್ಲಿ ನೀವು ಹೇಗೆ ಕಾಣ್ತೀರಿ ಸರ್? ಇನ್ನು ಯಕ್ಷಗಾನದ ಭವಿಷ್ಯ ಯಾವ ರೀತಿ ಇರಬಹುದು ಅಂತ ತಮ್ಮ ಅನಿಸಿಕೆ? ಅದೀಗ ನನ್ನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಭವಿಷ್ಯ ಹೇಗೆ ಹೋಗ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ. ಅಂದ್ರೆ ಇಂದಿನ ಯುವಕರು ಆಸಕ್ತಿಯನ್ನು ತೆಗೆದುಕೊಂಡು ಈ ರೀತಿ ಯಕ್ಷಗಾನವನ್ನ ಮುಂದುವರಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಿರುವಾಗ ಯಕ್ಷಗಾನದ ಭವಿಷ್ಯ ಹೇಗಾಗಿರ್ಬಹುದು ಅಂತ. ಹಳೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದರೆ ಯಕ್ಷಗಾನದ ಪರಂಪರೆ ಉಳಿದಿತ್ತು. ಯಕ್ಷಗಾನ ಇಲ್ಲ ಇದ್ರೆ ಯಾವುದೋ ಒಂದು ದಾರಿಯಲ್ಲಿ ಹೋದಿತ್ತು ಅಷ್ಟೇ. ನಾನೆಂತ ಅದರ ಬಗ್ಗೆ ಅಭಿಪ್ರಾಯ ಹೇಳಲಿಕ್ಕಿಲ್ಲ. ಸರ್, ತಮ್ಮ ಯಕ್ಷಗಾನ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ತಾವೇನನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಅಭಿಮಾನಿಗಳಿಗೂ ಪ್ರಥಮವಾಗಿ ನಮಸ್ಕಾರ. ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅಭಿಮಾನಿಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಯಕ್ಷಗಾನದ ಅಭಿಮಾನಿಗಳು, ನನ್ನ ಅಭಿಮಾನಿಗಳಿಗೂ ಎಲ್ಲರಿಗೂ ಕೃತಜ್ಞತೆ ಸಮರ್ಪಿಸ್ತೇನೆ. ದೇವರು ಅವರನ್ನು ಸದಾ ಒಳ್ಳೆಯದು ಮಾಡಲಿ. ಹಾಗಾದ್ರೆ ಇಲ್ಲಿಯವರೆಗೆ ಯಕ್ಷ ಸಂವಾದ ಕಾರ್ಯಕ್ರಮದಲ್ಲಿ ತಾವು ನಮ್ಮೊಂದಿಗೆ ಭಾಗವಹಿಸಿದ್ರಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳು ಕೊನೆಯದಾಗಿ. ಇಂಥ ಕಾರ್ಯಕ್ರಮಗಳು ಮಾಡುವುದು ಒಳ್ಳೆಯದು. ಇನ್ನಷ್ಟು ಹಳೆಯ ಕಲಾವಿದರು ಇದ್ದಾರೆ, ನನ್ನಿಂದ ಹಿರಿಯರೆಲ್ಲ ಇದ್ದಾರೆ. ಅವರನ್ನು ನೀವು ಮಾಡಿಸಿದ್ರೆ ಸ್ವಲ್ಪ ಯಕ್ಷಗಾನಕ್ಕೆ ಏನು ಬೇಕು ಅದು ಪ್ರಚಾರಕ್ಕೆ ಬಂದೈತು. ಈಗಿನವರು ಓದಿ ಅದು ಕೇಳಿ ಅಭ್ಯಾಸ ಮಾಡ್ಬೋದು, ಅದನ್ನು ಅನುಸರಿಸಬಹುದು. ಹಾಗೆ ಇದು ಮಾಡಿದ್ರೆ ಒಳ್ಳೆಯದು. ಈ ಕಾರ್ಯಕ್ರಮ ನಿಮ್ಮದು ನನಗೆ ಬಹಳ ಸಂತೋಷ ಆಯಿತು. ಇದು ಇನ್ನೂ ಹೀಗೆ ಮುಂದುವರಿಯಲಿ ಅಂತ ನಾನು ದೇವರಲ್ಲಿ ಬೇಡ್ತೇನೆ. ಸರಿ, ಯಕ್ಷ ಸಂವಾದ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇಷ್ಟು ಹೊತ್ತು ಕುಳಿತು ಸಂವಾದಿಸಿದ್ದಕ್ಕೆ, ತಮ್ಮ ಅನುಭವಗಳನ್ನ ಹಂಚಿಕೊಂಡದಕ್ಕೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಸರ್, ಇಷ್ಟು ಹೊತ್ತು ನಮ್ಮೊಂದಿಗೆ ಕುಳಿತು ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ನಮ್ಮ ಚಾನೆಲ್ನ ಕಡೆಯಿಂದ ತಮಗೊಂದು ಕಿರು ಸ್ಮರಣಿಕೆ ಸರ್, ಅದನ್ನು ತಾವು ಸ್ವೀಕರಿಸಬೇಕು. ಆಗ್ಬೋದು. Right.